ರಾಜು ದಾವಣಗೆರೆ ಗುಂಡವರು ಬಂದ್ರು. ಹಾಯ್ ರಾಜು ದಾವಣಗೆರೆ ಅವರೇ, ವೆಲ್ಕಮ್ ಟು ಮೈ ಲೈವ್. ಇಲ್ಲ ರೀ, ನೀವು ಯಾವಾಗಲೂ ಸೈಲೆಂಟ್ ಲೈವ್ ಮಾಡುದಾ? ಇಲ್ಲ ಇಲ್ಲ, ಸೈಲೆಂಟ್ ಲೈವ್ ಅಲ್ಲ, ಒಮ್ಮೊಮ್ಮೆ ಮಾತ್ರ ಮಾಡುದು ಸೈಲೆಂಟ್ ಲೈವ್. ಇವತ್ತು ಮಾತಾಡ್ತಾ ಇದ್ದೇನೆ, ಇವತ್ತು ಮ್ಯೂಟ್ ಲೈವ್ ಅಲ್ಲ. ನಾನು ಸ್ವಲ್ಪ ಕೆಲ್ಸದಲ್ಲಿದ್ದಾಗೆ ಈಗ ಮಾತಾಡ್ತೇನೆ. ಮತ್ತೆ ಕಾಫಿ ಆಯ್ತಾ ನಿಮ್ದು ರಾಜು ಅವರೇ? ಕಾಫಿ ಆಯ್ತಾ? ಏನ್ ತಿಂಡಿ ತಿಂದ್ರಿ ಬೆಳಿಗ್ಗೆ? ರಾಜು ದಾವಣಗೆರೆ ಅವರು ಇದ್ದೀರಾ? ಅನಿಲ್ KKJ ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಅನಿಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಸೈಡ್ ನ ಹಾರ್ಟ್ ಕಾಣ್ತಾ ಇದೆಯಾ ಹೇಳಿ? ಇಲ್ಲ ರಾಜು ಅವರೇ, ಹಾರ್ಟ್ ಬರ್ತಾ ಇಲ್ಲ. ಹಾರ್ಟ್ ಕೊಟ್ರ ಬರುವುದಿಲ್ಲ, ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಲೇಟ್ ಕಾಫಿ ಕುಡಿಯುವುದು? ಈಗ ಎದ್ದದ್ದ ರಾಜು ಅವರೇ? ಅನಿಲ್ ಅವರೇ ಇದ್ದೀರಾ? ಹಾಯ್ ಸ್ನೇಹಿತರೆ, ಬನ್ನಿ ಬನ್ನಿ, ಒಂದು ಲೈಕ್ ಮಾಡಿ, ಆಮೇಲೆ ಮೆಸೇಜ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ರು ಬನ್ನಿ ಇವಾಗ ಅಂತ ಹೇಳ್ತಾ ಇದ್ರೆ. ಹೌದೌದು, ಎಲ್ರು ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು. ಅನಿಲ್ ಅವರು, ನಿಮ್ದು ಊರು ಯಾವುದು ಅನಿಲ್ ಅವರೇ? ಚಾನಲ್ ಉಂಟಾ? ಹೈಡಲ್ಲಿ ಇರ್ಬೇಡಿ, ಬಂದು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮೆಸೇಜ್ ಮಾಡಿ. ಇಲ್ಲ, ಚಾನಲ್ ಇಲ್ಲ. ಓಕೆ ಓಕೆ. ನಿಮ್ ಕಡೆ ಮಳೆ ಉಂಟಾ ರಾಜು ಅವರೇ? ನಮ್ ಕಡೆ ತುಂಬಾ ಮಳೆ ಉಂಟು, ಗಾಳಿ ಮಳೆ ಉಂಟು. ಇದೆ, ಮಳೆ ಬರುತ್ತಿದೆ ಇವಾಗ. ಹೌದೌದು, ಇವಾಗ ನಮ್ಗೆ ಕೂಡ ಬರ್ತಾ ಇದೆ. ನಿಮ್ದು ದಾವಣಗೆರೆ ಅಲ್ಲ? ನಾನು ಇವಾಗ ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಕು, ಸಂಜೆ ಸಿಗುವ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಕೆಲಸಕ್ಕೆ ಹೋಗಿ ಬನ್ನಿ. ಬೆಂಗಳೂರಲ್ಲಿರುದಾ? ಓಕೆ ಓಕೆ. ನೀವು ದಾವಣಗೆರೆ ಅಂತ ಹೆಸರು ಹಾಕಿದಿರಲ್ಲ, ಅದಕ್ಕೆ ಕೇಳಿದ್ದು ದಾವಣಗೆರೆ ಅಂತ. ಓಕೆ, ಬೆಂಗಳೂರಲ್ಲಿಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ಥ್ಯಾಂಕ್ ಯು. ಚಾರ್ಮಾಡಿ. ಚಾರ್ಮಾಡಿಯಲ್ಲಿರುದಾ ನೀವು ಅನಿಲ್ ಅವರೇ? ಹೌದಾ, ಮಳೆ ಇಲ್ವಾ ಅಲ್ಲಿ? ಇರ್ಬೇಕಲ್ಲ, ಮಳೆ ಇರ್ಬೋದು ಚಾರ್ಮಾಡಿ ಅಲ್ಲ. ನಾನು ಇವಾಗ ಇನ್ನು ಒಂದು ಲೈಕ್ ಕೊಡ್ಬೇಕು. ಓಕೆ ಓಕೆ ಓಕೆ, ಲೈಕ್ ಕೊಡ್ತೀರಾ? ಓಕೆ ಓಕೆ, ಇನ್ನೊಂದು ಲೈಕ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅನಿಲ್ ಅವರೇ, ಕಾಫಿ ಆಯ್ತಾ ನಿಮ್ದು?
ಉಂಟು ಅಂತ ಹೇಳ್ತಾ ಇದ್ದಾರೆ. ಉಂಟಾ? ಮಳೆ ಉಂಟಾ? ಹೌದಾ, ಗೊತ್ತಾಯ್ತು. ಲೈಕ್ ಡನ್ ಅಂತ ಎಂ ಎಚ್ ಕಿಂಗ್ ಅವರು ಲೈಕ್ ಡನ್ ಅಂತ. ಥ್ಯಾಂಕ್ ಯು ಎಂ ಎಚ್ ಅವರೇ, ರಾಜು ಅವರೇ, ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ನೀವೆಲ್ಲ ಎಂ ಎಚ್ ಮತ್ತೆ ರಾಜು, ನಿಮ್ದು ಮೋನ ಆಯ್ತಾ ಚಾನಲ್ ಎಂ ಎಚ್ ಅವರೇ? ಓಕೆ ಓಕೆ, ಕೆಲ್ಸಕ್ಕೆ ಹೋಗಿ ಬನ್ನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಂ ಎಚ್ ಅವರೇ. ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ವಾ? ಓಕೆ ಓಕೆ. ಹ್ಞೂ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು. ನಿಮ್ದು ಅಂತ ಹೇಳ್ತಾರೆ. ನೀಡು, ನಿಮ್ದುವಾ? ನಿಮ್ದು ಅಂದ್ರೆ ನಂದ ಕಾಫಿ ಆಯ್ತಾ ಕೇಳುದಾ? ಕಾಫಿ ಆಗಿದೆ ನಂದು. ನೀಡು. ಅನಿಲ್ ಅವರೇ, ನೀವು ಕನ್ನಡ ಬರುದಿಲ್ವಾ? ಯಾವ ಭಾಷೆ ನೀವು? ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ದೀಪು ಅವ್ರು ಬಂದ್ರು. ದೀಪು ಅವ್ರ ಏನಾಯ್ತು? ಹ್ಮ್, ಬರುವಾಗಲೇ ವಾಂತಿ ಬರ್ತಾ ಇದೆ. ಮಲಯಾಳಮ್ಮ? ಓ, ನನ್ಗೆ ಮಲಯಾಳಿ ಬರುದಿಲ್ಲ ಅನಿಲ್ ಅವರೇ. ನಾನು ಕನ್ನಡ ತುಳು ಮಾತಾಡ್ತೇನೆ, ಮಲಯಾಳಿ ಬರುದಿಲ್ಲ. ಹಿಂದಿ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹಿಂದಿ ಸರಿ ಬರುದಿಲ್ಲ ಹಿಂದಿ ಕೂಡ. ದೀಪು ಅವ್ರ ಏನಾಯ್ತು? ದೀಪು ಹೋದ್ರಾ? ಸಾಂಗ್ ಸೂಪರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅನಿಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದೀಪು ಅವ್ರು ಹೋದ್ರಾ? ಚಾಯ್ ಆಂಡ ಅಂತ ಕೇಳ್ತಾ ಇದ್ದಾರೆ. ಚಾಯ್ ಆಯ್ತು, ತಿಂಡಿ ಆಯ್ತು. ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬೇಡಿ, ಬಂದು ಮೆಸೇಜ್ ಮಾಡಿ.
ಯಾಕೆ ಮೆಸೇಜ್ ಡಿಲೀಟ್ ಮಾಡ್ತಾ ಇದ್ದೀರಾ? ಏನಾಯ್ತು ಅನಿಲ್ ಅವರೇ? ಯಾಕೆ ಮೆಸೇಜ್ ಡಿಲೀಟ್ ಮಾಡ್ತಾ ಇದ್ದೀರಾ? ಏನಾಯ್ತು? ಗುಡ್ ಮಾರ್ನಿಂಗ್ ಅನಿಲ್ ಅವರೇ, ಗುಡ್ ಮಾರ್ನಿಂಗ್. ಮೆಸೇಜ್ ಏನು ಡಿಲೀಟ್ ಮಾಡಿದ್ದು? ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ. ಕೋಪಿನಿ ತುಳು ಬರ್ತದೆ ನಿಮ್ಗೆ ಅನಿಲ್ ಅವರೇ? ಹೋಗುದಾ? ಓಕೆ ಓಕೆ. ತುಳು ಬರ್ತದಾ? ಅದೇ ಮಲಯಾಳಂ ಅಂತ ಹೇಳಿದ್ರೆ ಆಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯ್ತಾ ಅನಿಲ್ ಅವರೇ? ಸಂಜೆ 5 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ, 8 ಇಲ್ಲದ್ರೆ 8 ಕಾಲು 8:30 ಆಗ್ಬೋದು ಹಾಗೆ. ಡಿಲೀಟ್ ಮೆಸೇಜ್ ಡಿಲೀಟ್.
ಸಿಂಪಲ್ ಬಾಯ್ ಬಂದ್ರು ಹಾಯ್ ಅಂತ ಹೇಳ್ತಿದ್ರೆ. ರವೀಂದ್ ನಾಗ್ ಅಂತ ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ರವೀಂದ್ ಅವರೇ ಹಾಯ್ ಸಿಂಪಲ್ ಬಾಯ್. ಊಟ ಆಯ್ತಾ ಟೀಚರ್? ಊಟ ಆಗ್ಲಿಲ್ಲ, ಚಾ ಆಯ್ತು, ತಿಂಡಿ ಆಯ್ತು. ಊಟ ಮಧ್ಯಾಹ್ನ ಮಾಡ್ತೇನೆ ಸಿಂಪಲ್ ಬಾಯ್, ಈಗ ಊಟ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ನಿಮ್ದಾಯ್ತಾ ಊಟ ಸಿಂಪಲ್ ಬಾಯ್? ಶ್ರೀಧರ್ ಅವ್ರು ಬಂದ್ರು ಹಾಯ್ ನಮಸ್ಕಾರ ಅಂತ ಹೇಳ್ತಿದ್ರೆ. ಹಾಯ್ ಶ್ರೀಧರ್ ಅವ್ರೆ, ವೆಲ್ಕಮ್ ಟು ಮೈ ಲೈವ್. ದಾನೆ ಲೈವ್ ಮಲ್ಪುಜರಿ ಇತ್ತೆ. ಅಯ್ಯೋ ಬಿಸಿ ಬಿಸಿ. ಕ್ಯಾಟ್ರಿಂಗ್ ಬೇಲೆ ಇತ್ತೆ ನಂಚ ಮಲ್ಪೆ ಲೈವ್ ಮಲ್ತೊಂದು ಇತ್ತೈತೆ. ಕೋಳೆಲ ಇರ್ ಬೈದಾರು ಒಂಜಿ ನಮಸ್ತೆ ಬಾಳ್ದು ಪೋಯಾರು ಬಕ್ಕ ಅಪ್ಪಗೆ ಮ್ಯೂಟ್ ಇತ್ತೆ ಮಾತ್ರ. ಕಾಫಿ ಆಯ್ತಾ ಸಿಸ್ ಅಂತ ಕೇಳ್ತಿದ್ದೆ. ಆಯ್ತು ಶ್ರೀಧರ್ ಅವ್ರೆ, ಕಾಫಿ ಆಯ್ತು, ನಿಮ್ದು ಆಯ್ತಾ? ಎಂತ ತಿಂದ್ರಿ ಶ್ರೀಧರ್ ಅವರೇ? ಸಿಂಪಲ್ ಬಾಯ್ WH ಆಯ್ತಾ ನಿಮ್ದು? ನೀರು ಪಾತೆರೊಂದು ಇಜ್ಜಾಂಡು ಪೋಯೆ ಅಂದಿ ಸಿಂಪಲ್ ಬಾಯ್ ಒಂಚೂರು ಮ್ಯೂಟ್ ದೀದಿತ್ತೆ ಅಂಚ ಅವು ಜೋಕುಲು ತಿಲ್ಲಡುಲ್ಲೆರತಿ ಗಡಿ 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 ಪಾತೆರ್ವೆರ್ ಗಡಿ ಗಡಿ ಬತ್ತಲ ಎಪ್ಪುವೆರ್ ಬೊಬ್ಬೆ ಆಡುವೆರ್ ಐಕ್ ಗಡಿ ಗಡಿ ಮ್ಯೂಟ್ ಮಲ್ತಿಪಿನಿ. ಮೋನ ಮುಟ್ಟ ಉಳ್ಳಾರ ಇಜ್ಜಪ್ಪ ದಾಲೆಜ್ಜಿ ಖಾಲಿ 10% ಆತಿನ ನಲ್ಲ 90% ಆವುಡು ಓಲ್ ಮುಟ್ಟೊಲ್ಲೆ ದಾಲ ಮುಟ್ಟ ಇಜ್ಜಿ ಮುಟ್ಟ ಬನ್ನ ಪಂಡ ಅವು ನಮ್ ಮೂಜಿ 4 ವರ್ಷ ಆವಾಂದಿ ಈ ನಮೈ ಓಲು ಹೆಚ್ಚ ಲೈವ್ ಪೂರ ಮಲ್ಪು ಜತೆ ವೀಡಿಯೋ ಬಲಿಪುಜಿ ಸಂಧ್ಯಾ ಅಕ್ಕ ಪೋಪೆರ ಓಡೆ ಪೋಪಿನಿ ಸಂಧ್ಯಾಕ್ಕಲ ಲೈವ್ ಮಲ್ಪು ಚಲಿತ್ತೆ ಸಂಧ್ಯಲ ಲೈವ್ ಮಲ್ಪುಜಲ್ ಬಾರಿ ಕಡಿಮೆ ವೀಡಿಯೋನೆ ಪಾಡ್ನಿತ್ತೆ ಪಯಂದೆ ಅಂತ ಎಂತ ವೀಡಿಯೋನೇ ಪಾಡ್ನ ಅಲ್ಲ ಮ್ಯೂಟ್ ಲೈವ್ ದೀಪಲ ದಾನ್ನ ಗೊತ್ತಿಜ್ಜಿ ರಾತ್ರಿ ಬೀಡು ಉಡುಪಲ ಹೊರರ ದೀಪಲ್ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಎಲ್ಲಡೆತೆ ಕ್ಯಾಟ್ರಿಂಗ್ ಒಪ್ಪನ ಇತ್ತೆ ಇನಿ ಇಜ್ಜಿ ಇನಿ ರಜೆ ಇನಿ ಇತ್ತು ಇನಿ ಕೋಡೆ ಪುರ ಇತ್ತಿಜ್ಜಿ ಅವೇ ಇತ್ತೆ ಏರ್ಲ ತೂಪುಜೆರ್ ವೀಡಿಯೋ ಅಂದ ಏರ್ಲ ತೂಪುಜೆರ್ ವೀಡಿಯೋ ಇಲ್ಲಡೆಂಗ್ಲಿಗೆ ಅವೇ ಬೇಲೆ ಕ್ಯಾಟ್ರಿಂಗ್ ವೀಡಿಯೋ ವೈರಲ್ ಆಂಡ ಮಲ್ಲೆಜಿ ವೀಡಿಯೋ ವೈರಲ್ ಆಪುಜಿ ವೀಡಿಯೋ ತೂಪುಜೆರೆರ್ಲ ಪೂರ ಲೈವೇ ಮಲ್ಪೆರತೆ ನಾನ್ ವೆಜ್ ಉಂಡ ಕ್ಯಾಟ್ರಿಂಗ್ ನಾ ರಡ್ಡ ಉಂಡು ವೆಜ್ ಉಂಡು ನಾನ್ ವೆಜ್ ಉಂಡು ರಡ್ಡ ಮದಿಮೆ ಆರ್ಡರ್ ದೆಪ್ಪುವ ಮದಿಮೆದ ತಮ್ಮನ ಬಾಯಿಗೆ ಪೂರ ದೆಪ್ಪುವ ಕ್ಯಾಟ್ರಸ್ ಪಡ್ಬೇಕು ಪೂರೇ ತಲ ಆರ್ಡರ್ ದೆತ್ತೊಂದು ಉಂಟು ದಾಯೆ ಮದಿಮೆ ಉಂಡೇರಿಗ ಆರ್ಡರ್ ಕೊರ್ಪರ ಮನಸ್ತ ಶ್ರೀಧರ್ ಅವ್ರು ಇದ್ದೀರಾ ಶ್ರೀಧರ್ ಅವರೇ ಕೇನ್ ನೀ ಅವ್ ಕೇನ್ ಓಕೆ ಓಕೆ ಪಕ್ಕ ವಿಶೇಷ ಪುರ ಸಿಂಪಲ್ ಬಾಯ್ ಶ್ರೀಧರ್ ಅವ್ರು ಇದ್ದೀರಾ ಇದ್ರೆ ಕಮೆಂಟ್ ಮಾಡಿ ಬಕ್ಕ ದಾದ ತಿನಿಯರಿ ಸಿಂಪಲ್ ಬಾಯ್ ಶಾಕ್ ಬಸ್ ಇದ್ದ ಬಸ್ಸ ನನ್ನ ಮದಿಮೆ ಅಂಡೆ ಬರೋಡು ನಿಕುಲು ಮಿನಿ ಚಾಮುಂಡೇಶ್ವರಿ ಕೆರುವಲೆನ ನವ ಅಂದ ಮದ್ವೆ ಆತುಂಡ ಸಿಂಪಲ್ ಬಾಯ್ ಪನೋಡತೆ ಬಕ್ಕ ಎಂಚಲ್ಲೆರ್ ಬುಡೆದಿ
ಬೊಲ್ಲುಡು ಪೋರೆ ಮಾತ್ರ ಬಾಕಿ ಅಂದಿ ಸಿಂಪಲ್ ವಾ ಬರ್ಸ ಗಾಳಿ ಬರ್ಸ ಅಯ್ಯೋ ದೇವ ಬಟ್ ಒಂತುಜಿ ಮಾರ್ರೆ ಒಂಚೂರ್ಲ ಸರಾಗ್ ಬರ್ಸತಿ ಒಂಜಿ ಕುಂಟು ನುಂಗುಜಿ ದಾಲ ಇಜ್ಜಿ ಅರ್ದು ಪಾಡ್ನನೆ ಬರ್ಪುಂಡು ಒಂಜಿ ಬಾಲೆ ಉಂಡು ಅಂದೆ ಆನೆ ಪೊಣ್ಣ ಬಾಲೆ. 7 ವರ್ಷ ಬೊಕ್ಕ ಆಯ್ನಿ ಬಾಲೆ ಅಂದೆ ವಾವ್ ದಾದ ಆನೆ ಬಾಲೆನ ಪೊಣ್ಣು ಬಾಲೆನ. ಆನ್ ಬಾಲೆ ಓಕೆ ಓಕೆ. ಏತ್ ಸಮಯ ಅಂಡಿ ಬಾಲೆಗ್ ವರ್ಷಾಂಡ. 4.5 ವರ್ಷನಾ ಓಕೆ ಓಕೆ 4.5 ವರ್ಷ. ಮಾತ ಕಡೆ ಪೋಯ ಆಕಿರ್ ಕುಡುಪುಗು ಪೋಯಿನಿ ಅಲ್ತ ಕಾರ್ಣಿಕ ಅಂದೆ. ಪರಕೆ ಪಂದರಾ. ಹಾ ಓಕೆ ಓಕೆ. ಮಲ್ಲ ಇಜ್ಜತಿ ಪಾಲೆ ಆಂಡತ ದೇವೆರ್ ಕಣ್ಣು ಬುಡಿಯೇರತ್ತ. ನಿಕ್ಲೆನ ಆಶೀರ್ವಾದ ಅಕ್ಕ ಓ ಎಂಕಲ್ಲ ಆಶೀರ್ವಾದನ ಎಂಕಲ್ಲ ದಾದ ಆಶೀರ್ವಾದತಿ ಅವತರ ಮಾತಿರ್ಲ ಮಲ್ಲಕಲ್ಲ ಆಶೀರ್ವಾದ ಉಪ್ಪುಂಡೆ ಎಂಕಲ್ನ ಪುರ ದಾತಿ ಬರ್ಸ ಉಂಡಲೆ ಬರ್ಸ ಪರ 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 ಪನ್ಪುಂಡು ಸೀಟ್ಗಾಕು ಕೇನುಜೆ ಬರ್ಸದನೆ ಸೌಂಡ್ ಅವು ಸೀಟ್ಗ್ ಜಾ ಬೇಗ ಶಬ್ದ ಆಪುಂಡು ಸೀಟ್ಗ್ ಬರ್ಸ ಬುಡ್ದು. ಶಾಲೆ ಸ್ಟಾರ್ಟ್ ಆಪುಂಡು. ನೀರ್ ಜಿಂಜಿಂಡ ಗುವೇಲ್ಡು ಎಂಕ್ಲೆ ಗುವೇಲ್ ಇಜ್ಜಿ ಎಂಕ್ಲೆ ಜಾಗ್ ಬಾರಿ ಕಮ್ಮಿ ಗುವೇಲ್ ಇಜ್ಜಿ ಎಂಕ್ಲೆಗ್. ಎಂಕ್ಲೆಗ್ ಉಂದು ಟಾಂಕಿ ಏರ್ಲ ಇಜ್ಜೆರ್ ನೋಡಿ ಏರ್ಲ ಬರ್ಪುಜೆರ್ ಮಸ್ತ್ ಇನಾಡತೆ ಆನ್ ಸರಿಕಟ್ ಲೈವ್ಲ ಮಲ್ಪುಜಿ ಅಂಚ ಏರ್ಲ ಬರ್ಪುಜೆರ್. ಮ್ಯೂಟೆ ಮಲ್ತೊಂದು ಇತ್ತಿನತೆ ಮ್ಯೂಟ್ ಲೈವ್ ಮಲ್ತೊಂದು ಇತ್ತಿನತೆ ಅಂಚ. ಇಚ್ಚಿ ಎಂಕ್ಲೆ ಪೈಪುದ ನೀರ್ ಬರ್ಪಿನಿ ನೀರ್ ಪೈಪುದ ಬೊಕ ಟ್ಯಾಂಕ್ ಉಂಡತೆ ಅಂಡರ್ ಟ್ಯಾಂಕ್ ಉಂಡು ಪೈಪುದ ನೀರ್ ಜಿಂಜೊಂಡು. ಮೊರಣಿ ಒಂಜಿ 5 ದಿನ ಆತುಂಡು ನೀರ್ ಬರನ್ ಇಪ್ಪುಜಿ 5 ದಿನ ನೀರ್ ಇತ್ತೆಜಿ ಬರ್ಸ ಈತ್ ಬರ್ಸ ಇತ್ತ್ಂಡಲ 5 ದಿನ ಬುಡ್ಪುಜೆರ್ ನೀರ್. ಇಜಿನ ಮೂಜಿ ದಿನ ಕೊರಾಂಡಲ ಬರ್ಪುಂಡು. ದಾದ ಮುಕ್ಕೆರೆ ಚಾಕುಂದು ಪೋವ ಯಾನ್ ಪೋವ ಮಲ್ತಿತ್ತೆ ಪೋವ ಮಲ್ಪರೆ ಪೋಯ ಅಪ್ಪಗ ಅಮ್ಮನ ಕಾಲ್ ಬತ್ತುಂಡು ಪುಂಡಿ ಮಲ್ದೆ ಪಂಡೇರ ಅಮ್ಮ ಬೊಕ ಯಾನ್ ಮಲ್ತೆ ಪೋವ ಮಲ್ತೆ ಬೊಕ ಅಮ್ಮನ ಪುಂಡಿ ಕಲ್ತೆ
ಎಂಕ್ಲಿಗೆ ನೀರು ಬರಲ್ದೆ ಪಾಕದಿನ ಆಂಡು ಬೇಲಿತ್ತಿನೇಟ್ ಗೊತ್ತಾಪು ಚಂದಿ ನೀರೇ ಬರ್ಪು ಜೀ ಮಾರಿಯೆಲ್ಲ ಗೀತ್ ಬರ್ಸ ಪತ್ತು ಗೀತ್ ಬೊಲ್ಲ ಬರ್ಪುಂಡು ಈತ್ ನೀರ್ ಪೂರಗ ಮಾರ್ಗಡ್ ಜಿಗಿದ್ ಪೋಪುಂಡು ಪೈಪುಡ್ ನೀರ್ ಬರ್ಪುಜಿ ಬಂಡ ಭಯಂಕರ ಒಂಜಿ ಎಂಕ್ಲೆಗ್ ಎಂಕ್ಲೆಗ್ ನೀರ್ ಬೇಲಿತ್ತಿನ ಕೋಮ ಮಚ್ಚಿ ಚಾಕ್ ದಾದಿ ಎಂಕ್ ಅರ್ಥನೇ ಇಜ್ಜವು ಮೆಸೇಜ್ ಅತ್ತ ಇಜಿಂತು ಪೋವ 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 ಪಂಡ ಒಂದು ಬಟಾಟೆ ಪೋವ ಪನ್ಪುಜೆರ್ ಅವು ಅವು ಇರೇ ಕೇನ್ಯ ಅವಲೇನೇನ ಕೋವತ್ತು ಪೋವ ಬಜಿಲ್ ಬಜಿಲ್ ಬರ್ಪುನ ದಪ್ಪ ಬಜಿಲ್ ಆಯ್ತಾ ಬಟಾಟೆ ಪಾಡ್ದ್ ಬಕ್ಕ ಕಡ್ಲೆ ಪೂರ ಪಾಡ್ದ್ ಒಗರ್ನೆ ಪಾಡ್ದ್ ಅಂಚ ಮಲ್ತಿನಿ ದಪ್ಪ ಬಜಿಲ್ ಬರ್ಪುನತಿ ಐತ ಅಯ್ಯೋ ಕೋಮತ್ ಕೋಮ ಪೋತಿಜಿ ಅಂಚ ದೇವಾ ಇರೆ ಕೇನ್ಯಾವಲಿ ಬಟೋಟೆ ಪೋವ ಗೊತ್ತಾಂಡೆ ಪೋವ ಪಂಡ ಬಜಿಲ್ ದಪ್ಪ ಬಜಿಲ್ ಗೊತ್ತಾಂಡ ಅಯ್ಯೋ ಗೊತ್ತಾಂಡಿ ಎಂಕ್ ಕೋಮಕೆಂಡ ಕೋಮತ್ ಪೋವ ಪೋವ ನನ ದಪ್ಪ ಬಜಿಲ್ ಬರ್ಪೆ ದಪ್ಪ ಬಜಿಲ್ ಅಯ್ಯೋ ದೇವ ಮತ್ತೆ ಇಲ್ದಾದೆ ಏನಂದಿದ್ದಾನೆ ಕೆವಿ ಪಿರಾವ್ ಇಜ್ಜಿ ಗೊತ್ತಾಂಡ್ ಗೊತ್ತಾಂಡ್ ಕೆವಿ ಪಿರವು ಇಜ್ಜಿ ಕೆವಿ ಇದು ಬರಿಟುಂಡು ಸೈಡ್ ಉಂಡು ಮೋಲೆದ ಗೊತ್ತಾಂಡಿತ್ತೆ ಕೇನ್ తెలివుంటది అయ్యో దేవ పెద్దు పెద్దు అందు పెద్దు దాదాపు ఒరడ పెద్దు అవడాపునతే ಹೊರರ ಕೇಂಡಲ ಕೇನಂದಿಲ್ಲ ಕೊಪ್ಪೋಡಾಪುಡು ಅಂಚ ಪ್ಲೀಸ್ ನನ್ನ ಟೀಚರ್ಗೆ ಸಪೋರ್ಟ್ ಮಾಡಿ ಅಯ್ಯೋ ಯಾರಿಲ್ಲ ಐಡಲ್ಲಿ ಕೂಡ ಯಾರಿಲ್ಲ ಸಿಂಪಲ್ ಬಾಯ್ ಸಪೋರ್ಟ್ ಮಾಡ್ಲಿಕ್ಕೆ ಈಗ ನೀನ್ ಒಬ್ಬನೇ ಇರುದು ಟೀಚರ್ನ ಸ್ಟೂಡೆಂಟ್ಸ್ ಮಾತ್ರ ಇರುದು ಬಾವ ಎಂಚ ಒಪ್ಪೇರೆ ಶಿವನೇ ಶಂಭುಲಿಂಗ ಬಾವ ಖುಷಿಟುಳ್ಳೇರ್ ಬಾವೆ ಉಳ್ಳೇರ್ ಲೆಪ್ಪೊಡೆ ಬಾವೆ ಉಳ್ಳೇರ್ ಲೆಪ್ಪೊಡೆ ಕೇಂಡು ಸಿಂಪಲ್ ಬಾಯ್ ಬಾವೆ ಉಳ್ಳೇರ್ ಟಿವಿ ತೂವೊಂದು ಉಳ್ಳೇರ್ ನ್ಯೂಸ್ ತೂವೊಂದು ಉಳ್ಳೇರ್ ಹಾ ನೀನು ನನಗೆ ಪಿಂಕಿ ಸೆಟ್ ಮಾಡಿದ್ದು ಅದಕ್ಕೆ ಸಪೋರ್ಟ್ ಮಾಡಿದ್ದು ಪಿಂಕಿಯೂ ಅಲ್ಲಲ್ಲ ಮಾರ್ರೆ ಅಯ್ಯೋ ದೇವ ಕೊಚ್ಚಿ ಮಾರಾಯ್ತಿದ ಅಯ್ಯೋ ಬಾವಲ್ ಲೆಪ್ಪುನು ಪಂಡ ದಾಯ ಪೋಡಿನು ಬಾವಿದಲ ಉಂಡ ಪಿಲಿಯ ಕರಿಯಪ್ಪ ಅವ್ರು ಬಂದು ಹಾಯ್ ಅಂತ ಹೇಳಿದ್ರೆ ಹಾಯ್ ಕರಿಯಪ್ಪ ಅವರೇ ವೆಲ್ಕಮ್ ಟು ಮೈ ಲೈವ್ ಕರಿಯಪ್ಪ ಅವರೇ ಕಾಫಿ ಆಯ್ತಾ ನಿಮ್ದು ಪಿಂಕಿ ಪಿಂಕುನ ಲೆತ್ತೊಂದು ಕೊಂತಲ್ಲ ಅನ್ನಂದು ಪಿಂಕಿ ಪಿಂಕ್ ಪಕ್ಕು ಎಂಚು ಲೆತ್ತೊಂದು ಕೊಂತಲ್ಲ ಅಂದಂದು ಕರಿಯ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಬಾಯ್ ಅವರು ಕರಿಯಪ್ಪ ಇದ್ದೀರಾ ಇದ್ರೆ ಕಮೆಂಟ್ ಮಾಡಿ ಕರಿಯಪ್ಪ ಅವರೇ
ಮೆಸೇಜ್ ಮಾಡಿ ಮೆಸೇಜ್. ದಾದಪುರ ಪುದರ್ ಉಂಡು ಮಾರ್ರೆ. ಟೀ ಆಯ್ತು, ನಿಮ್ದಾಯ್ತಾ ಟೀ? ಕರಿಯಪ್ಪ ಅವರೇ, ನಿಮ್ದು ಟೀ ಆಯ್ತಾ? ಕರಿಯ ಅವರೇ, ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್. ಹೈಡಲ್ಲಿ ಇರ್ಬೇಡಿ, ಬಂದು ಮೆಸೇಜ್ ಮಾಡಿ. ಆರ್ ಫಸ್ಟ್ ನಮ್ಮ ತುಳುತಾರಕ್ಕೆ ಏನ್ ಗತೆ? ಸಿಂಪಲ್ ಬಾಯ್, ಕನ್ನಡದಾರ ತುಳುತಾರ ಗೊತ್ತು ಜತೆ. ಕರಿಯಪ್ಪ ಅವರೇ, ನಿಮ್ಮ ಊರು ಯಾವುದು ಕರಿಯಪ್ಪ ಅವರೇ? ನೆರಿ ಲೆಕ್ಕ ಆಪುಂಡು ಮಾರ್ರೆ, ಆಯನ ಪುದರ್ಕೆನ್ನಾಗ ಪನ್ನಗ ಅಂದೆ ಅಂಚ ಆಪುಂಡು. ನಿಮ್ದು ಯಾವ ರೋಕ್ ಅಂತ ಹೇಳ್ತಾರೆ? ರೋಕ್ ಅಂದ್ರೆ ಊರಾ? ಊರು ಮಂಗಳೂರು ನಮ್ದು. ನಿಮ್ದು ಯಾವ ಊರು? ಕರಿಯಪ್ಪ, ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ಶಿವಮೊಗ್ಗ ಅಕ್ಕ, ಹೌದಾ? ಶಿವಮೊಗ್ಗದವ್ರಾ? ಓಕೆ ಓಕೆ. ಚಾನಲ್ ಉಂಟಾ? ಚಾ ಕುಡಿದ್ರಾ ಕರಿಯಪ್ಪನವರೇ? ಚಾನಲ್ ಉಂಡೆ ಅಂದೆ ಸಿಂಪಲ್ ಬಾಯ್. ಓಕೆ ಓಕೆ. ಇರ್ ಕನೆಕ್ಟ್ ಆಲೆ ಅರೆ. ಹ, ಮತ್ತೆ ಇವರು ಚಾನಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಅಂದೆ ಸಿಂಪಲ್ ಬಾಯ್, ಚಾನಲ್ ಉಂಡೆ? ಇವರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇಲ್ವಾ? ಕರಿಯಪ್ಪ ಅವರೇ, ನಮ್ದು ಲೈವ್ ಸಂಜೆ 5 ಗಂಟೆಗೆ ಕೂಡ ಉಂಟು, ಬಂದು ಸಪೋರ್ಟ್ ಮಾಡಿ ಆಯ್ತಾ? ಬಸ್ ಅಂದೆ ಬಸ್ ಟೂಲ್ಲರೆ ಸಿಂಪಲ್ ಬಾಯ್, ಬೇಲೆ ಪೊಪ್ಪಿನ. ಓಕೆ ಓಕೆ. ಸಂದೀಪ್ ಕುಮಾರ್ ಬಂದ್ರು, ಹಲೋ ಅಂತ ಹೇಳಿದ್ರೆ. ಹಾಯ್ ಸಂದೀಪ್ ಕುಮಾರ್, ವೆಲ್ಕಮ್ ಟು ಮೈ ಲೈವ್. ಸಂದೀಪ್ ಕುಮಾರ್, ಗುಡ್ ಮಾರ್ನಿಂಗ್ ಜಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸಂದೀಪ್ ಕುಮಾರ್, ವೆಲ್ಕಮ್ ಟು ಮೈ ಲೈವ್.
कैसे हैं और क्या कर रहे हो? मैं ठीक हूँ संदीप जी। मैं आपसे बात कर रही हूँ। आपका चैनल है संदीप जी? हमको आप पहचान लिया। आप उस दिन आए थे ना लाइव में? हाँ, पहचान लिया मैं आपको। जी हाँ। आपने टी पी लिया? क्या पीते हो आप? फुल है? ओके ओके सिंपल बाय। ओके। मेरा कोई चैनल नहीं है। ओके ओके। संदीप जी नमस्ते बोल रहे हैं सिंपल बॉय। देख देखिए संदीप जी, सिंपल बॉय आपको नमस्ते बोल रहे हैं। ನೋಡಿ, ಹೈಡಲ್ಲಿ ಇರಬೇಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ ಮತ್ತೆ ಮೆಸೇಜ್ ಮಾಡಿ. ಸಂದೀಪ್ ಕುಮಾರ್ ಸೇಮ್ ಟು ಯು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಪಿರ, ನಮಸ್ತೆ ಅಂತೀರಿ ಸಿಂಪಲ್ ಬಾಯ್ ಇರೆಗೂ. ಕೆಂಚು ಪೂಜಾರಿ ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೆಂಚು ಪೂಜಾರಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಎಂಚೊಲ್ಲಾರು ತುಳುವ ಕನ್ನಡವ ಕೆಂಚು ಪೂಜಾರಿ? ಕನ್ನಡ ಬರ್ತದ, ತುಳು ಬರ್ತದ, ಯಾವ ಭಾಷೆ? ಪೂಜಾರಿ ಅಂತ ಹೇಳುವಾಗ ತುಳು ಅಂತ ಆಗ್ತದೆ ನನ್ಗೆ, ಅದಕ್ಕೆ ಕೇಳಿದ್ದು. ಹೌದು ಅಂತ ಹೇಳ್ತಾರೆ, ಕನ್ನಡವಾ? ಓಕೆ ಓಕೆ. ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ ಕೆಂಚು ಪೂಜಾರಿ ಅವರೇ? मेरा चैनल किस लिए पूछ रहे हैं? क्या संदीप जी? नहीं आपका चैनल है ऐसा पूछ लिया वो। ನಮ್ದು ಊಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಂಚು ಪೂಜಾರಿ ಅವರು. ಹೌದಾ, ನಿಮ್ದು ಊಟ ಆಯ್ತಾ? ಓಕೆ ಓಕೆ. ನೀವು ಬೆಳಿಗ್ಗೆ ಊಟ ಮಾಡುದಾ? ನಾವು ಇಲ್ಲಿ ಚಾ ಮತ್ತೆ ತಿಂಡಿ ತಿನ್ನೋದು. ನಿಮ್ದು ಊಟ ಆಯ್ತಾ? ಇಲ್ಲ ಕೆಂಚು ಪೂಜಾರಿ, ನಾವು ಚಾ ಮತ್ತೆ ಚಾಕ್ಕೆ ತಿಂಡಿ.
ಅವಲಕ್ಕಿ ಇವತ್ತು ಚಾಕ್ಕೆ. ಅವಲಕ್ಕಿ ಮತ್ತೆ ಚಾ. ಊಟ ಮಧ್ಯಾಹ್ನ ಮಾಡುದು, ಊಟ ಮಾಡುದಿಲ್ಲ ಬೆಳಿಗ್ಗೆ. ಕೆಲವು ಕಡೆಯಲ್ಲಿ ಊಟ ಮಾಡ್ತಾರಲ್ಲ ಬೆಳಿಗ್ಗೆ. ಕೆಲವು ಕಡೆಯಲ್ಲಿ ಬೆಳಿಗ್ಗೆ ಚಾ ತಿಂಡಿ ಮಾಡ್ತಾರೆ. ಹಾಗೆ ನೋ ಚಾ ಕುಡಿಯಲ್ಲ. ಓಕೆ ಓಕೆ, ಚಾ ಕುಡಿಯುದಿಲ್ವಾ? ಓಕೆ. ಚಾನಲ್ ಉಂಟಾ ಕೆಂಚು ಪೂಜಾರಿ ಅವರೇ ನಿಮ್ದು? ಚಾನಲ್ ಇದೆಯಾ? ಅಲ್ಲ, ಸಪೋರ್ಟಿಂಗ್ ಐಡಿಯಾ. संदीप कुमार, हाँ मेरा चैनल है। ओके ओके, आपका चैनल है। आप कनेक्ट, आप सपोर्ट कीजिए सबके लिए. ಇಲ್ಲ, ಸುಮ್ಮನೆ ಟೈಮ್ ಪಾಸ್. ಓಕೆ ಓಕೆ, ಕೆಂಚು ಪೂಜಾರಿ ಸಪೋರ್ಟ್ ಮಾಡಿ ಆಯ್ತಾ? ಕೆಂಚು ಪೂಜಾರಿ, ಥ್ಯಾಂಕ್ ಯು. ನೀವು ಥ್ಯಾಂಕ್ ಯು ಸೋ ಮಚ್, ನೀವು ಲೈವಿಗೆ ಬಂದದಕ್ಕೆ. अभी आपने बताया ना संदीप जी, मेरा चैनल नहीं है। अभी चैनल है। संदीप कुमार ओके ಅಂತ ಹೇಳ್ತಾ ಇದ್ದಾರೆ. ओके संदीप जी जी, चैनल नहीं है संदीप कुमार, चैनल है. ನಿಮ್ದು ಊರು ಅಂತ ಕೇಳ್ತಾ ಇದೆ. ನಮ್ದು ಊರ, ನಮ್ದು ಮಂಗಳೂರು. ನಿಮ್ದು ಯಾವ ಊರು ಕೆಂಚು ಪೂಜಾರಿ ಅವರೇ? ನಮ್ದು ಮಂಗಳೂರು. संदीप जी, आपका गांव झारखंड है ना? ಪ್ರೀತಿ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗ ಇಲ್ಲದೆ, ಪ್ರೀತಿಸಲು ಕಾರಣವೇ ಹೃದಯ, ಈ ಪ್ರೀತಿ ಭೂಮಿ ಮೇಲಿದೆ. ನಿಮ್ದು ಯಾವ ಊರು? ನಮ್ಮದು ಮಂಗಳೂರು ಕೆಂಚು ಪೂಜಾರಿ ಅವರೇ, ನಮ್ದು ಮಂಗಳೂರು. ನಿಮ್ದು ಯಾವ ಊರು? ನಿಮ್ಮೂರು ಯಾವುದು?
ಕೆಂಚು ಪೂಜಾರಿ ಅವರೇ, ನನಗೆ ಕನೆಕ್ಟ್ ಆಗದಿದ್ರೆ ಕನೆಕ್ಟ್ ಆಗಿ ಆಯ್ತಾ. ನನ್ನ ಚಾನಲ್ಗೆ ಹೋಗಿ ಒಂದು ಕಮೆಂಟ್ ಹಾಕಿ ಬಿಡಿ ವಿಡಿಯೋಗೆ. संदीप टीवी वाला चैनल है. अच्छा टीवी वाला चैनल है आपका. ओके ओके. ನಮ್ದು ಬಿಜಾಪುರ. ಓಕೆ, 1 ಮಿನಿಟ್. ನಿಮ್ದು ಬಿಜಾಪುರ. ಮಳೆ ಉಂಟಾ ಬಿಜಾಪುರದಲ್ಲಿ? ನಮ್ದು ಇಲ್ಲಿ ಮಳೆಯೇ ಮಳೆ. ಕೆಂಚು ಪೂಜಾರಿ ಅವರೇ, ನಿಮ್ದು ಬಿಜಾಪುರ ಅಲ್ಲ, ಮಳೆ ಉಂಟಾ ಅಲ್ಲಿ ಮಳೆ? ಓ ಮಳೆ ಮಳೆ ಮಳೆ, ಇಣೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಓ ರಮೆಯ ರಮಿಸಿ ಪ್ರೇಮಿಗಳ ಹರಸಿ. ನೋಡಿ, ಐಡಿಯಲ್ಲಿ ಇರ್ಬೇಡಿ, ಕಮೆಂಟ್ ಮಾಡಿ, ಲೈವಿಗೆ ಒಂದು ಲೈಕ್ ಕೊಡಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಚಂದಿರನು ತಕ್ಕೆ ಓಡನ್ನು. कमेंट ಎಲ್ಲ स्टक आयता, बरुदिल्वा ಅಂದ್ರೆ. तो आप कौन सा चैनल के बारे में बोल रहे हैं? आ, आपको सपोर्ट आईडी क्या है क्या संदीप जी? आपका सपोर्ट आईडी है? ये चैनल है, मेरा चैनल है ना, श्री दुर्गा तुलु एंड कन्नड़ा व्लॉग्स, वैसा ही आपका भी चैनल है क्या?
ಕೆಂಚು ಪೂಜಾರಿ ನಿಮ್ದು ಇನ್ಸ್ಟಾಗ್ರಾಮ್ ಇದೆಯಾ? ಇಲ್ಲ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ ಕೆಂಚು ಪೂಜಾರಿ ಅವರು. ಇನ್ಸ್ಟಾದಲ್ಲಿ ಇಲ್ಲ ನಾನು ಯೂಟ್ಯೂಬ್ ಮಾತ್ರ ಇರುದು. कृतिका ಕೌಶಲ್ ಯು ಹಲೋ ಮ್ಯಾಮ್ ಆಪ್ ಕೈಸಿ ಹೋ? ಮೈ ಟೀಕ್ ಹೂ. ನಾನು ಆಮೇಲೆ ಬರ್ತೀನಿ, ಕೆಲಸ ಮಾಡುತ್ತೇನೆ. ಓಕೆ ಓಕೆ ಕೆಂಚು ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯ್ತಾ ಕೆಂಚು ಪೂಜಾರಿ ಅವರೇ. ಥ್ಯಾಂಕ್ ಯು ಸೋ ಮಚ್. कृतिका कौशल आपका चैनल है क्या कृतिका जी? ಕೆಂಚು ಪೂಜಾರಿ ಅವರು ಇದ್ದೀರಾ? ಇದ್ರೆ ವಿಡಿಯೋ ನೋಡಿ ಕಮೆಂಟ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯ್ತಾ. बोलिए जी और बताइए जी. ಸಂದೀಪ್ ಕುಮಾರ್ ಸೆಡ್ ಹಾಯ್ ಅಂತ ಹೇಳ್ತಿದ್ದಾರೆ. ಕ್ಯಾ ಬತಾओ ಸಂದೀಪ್ ಜಿ? ಕೃತಿಕಾ ಅವರು ಎದ್ದೀರಾ? बोल चूड़िया बोल कंगना हाय मैं हो गई तेरे साजना तेरे बिन जी नहीं लगता मैं कि मर गई ले जा दिल ले चले जा दिल ले चले जा. ಹಲೋ ಗುಡ್ ಕೃಷ್ಣ ಪ್ರಸಾದ್, ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಸಾದ್ ಅವರೇ, ನಿಮ್ದು ಚಾನಲ್ ಇದೆಯಾ? ವೆಲ್ಕಮ್ ಟು ಮೈ ಲೈವ್ ಕೃಷ್ಣ ಪ್ರಸಾದ್ ಅವರೇ. ಚಾನಲ್ ಉಂಟಾ ನಿಮ್ದು? ನೋ ಚಾನಲ್, ಓಕೆ ಓಕೆ. ಸಪೋರ್ಟಿಂಗ್ ಐಡಿಯಾ ಅಲ್ಲ, ಓಕೆ. ಕಾಫಿ ಆಯ್ತಾ ನಿಮ್ದು ಕೃಷ್ಣ ಪ್ರಸಾದ್ ಅವರೇ? ಥ್ಯಾಂಕ್ ಯು, ಗುಡ್ ಡೇ, ವೆಲ್ಕಮ್ ವೆಲ್ಕಮ್. ಕನ್ನಡ ಬರ್ತದಾ ಕೃಷ್ಣ ಪ್ರಸಾದ್? ನಿಕೇತನ ಅಂತ ಬರ್ದಿದಾರಲ್ಲ ಡಿಪಿಯಲ್ಲಿ, ಕನ್ನಡ ಬರ್ಬೋದಲ್ವ ನಿಮಗೆ? ಅನಿಕೇತನ್ ಅಂತ ಬರ್ದಿದ್ದೀರಲ್ಲ. ಲೈವಿಗೆ ಬಂದವರು ಹೈಡಲ್ಲಿ ಇರಬೇಡಿ, ಲೈಕ್ ಮಾಡಿ ಮತ್ತೆ ಮೆಸೇಜ್ ಮಾಡಿ. ಲೈಕ್ ಮಾಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ.
ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. మేడం మీరు కుడ్లదారా అంది అని కుడ్లదార ఈర్ల కుడ్లదార కృష్ణ ప్రసాద్ ఈర్న ఊరు కుడ్లనే. ಹಾ ಮೇಡಮ್ ಅಂದೆ ಕುಡ್ಲದಾರ. ಓಕೆ ಓಕೆ ಬರ್ಸೊಂಡತೆ ഞാൻ ಪುತ್ತೂರು. ಓ ಇರ್ ಪುತ್ತೂರ್ದಾರಾ. ಓಕೆ ഞാൻ ಸುರತ್ಕಲ್ ಎಡ್ಡೆ ಅವಾರ್ಡ್ ಪನೊಂದುಲ್ಲೆ. ಥ್ಯಾಂಕ್ ಯು ಕೃಷ್ಣ ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಾರಿ ಬರ್ಸ ಅಂದಿ ಮಸ್ತ್ ಬರ್ಸ ಗಾಳಿ ಬರ್ಸ ಅವಲ ಇತ್ತೀಚೂರು ಕಮ್ಮಿ ಆಡಿತ್ತೆ. ಭಾರಿ ಬರ್ಸ ರಾತ್ರಿ ದಿಂಚ ಭಯಂಕರ ಮುರನಿ ಏತ್ ಮುದ್ದಿನ ದಿಂಚ ಬರ್ಸನೆತಿ. ಬಾಯ್ ಮೇಡಮ್ ಒಂತೆ ಬೇಲೆ ಉಂಡು ಪೇಟೆಗ್ ಪಿದಡಿಯೇ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಪ್ರಸಾದ್ ಅವರೇ, ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೋದು ಬಲೆ. ಓಕೆ ಬಾಯ್ ನಮಸ್ಕಾರ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಂಜೆ 5 ಗಂಟೆ 5 ಲೈವ್ ಸ್ಟಾರ್ಟ್ ಮಾಡ್ತೇನೆ, ಬಂದು ಸಪೋರ್ಟ್ ಮಾಡಿ ಆಯ್ತಾ ಕೃಷ್ಣ ಪ್ರಸಾದ್ ಅವರೇ. ಥ್ಯಾಂಕ್ ಯು ಸೋ ಮಚ್. मिले हो तुम हमको बड़े नसीबों से, चुराया है मैंने किस्मत की लकीरों से,
मिले हो तुम हमको बड़े नसीबों से, चुराया है मैंने किस्मत की लकीरों से. ಗುಡ್ ಮಾರ್ನಿಂಗ್ ಸಂಗೀತ ಅಕ್ಕ ಬಂದು ಬರೋದುಳ್ಳೇರು ನಮ್ಮ ರಂಜಿತ್ ಸಾಲಿಯನ್ ಚಾ ಪರಿಯರೆ ಅಕ್ಕ ಬರೋದುಳ್ಳೇರು ಚಾ ಪರಿಯ ರಂಜಿತ್ ಈರ್ ಪರಿಯರೆ ಚಾ ದಾದ ತಿನ್ಯಾರು ಚಾ ಪರಿಯರ ದಾದ ತಿನ್ಯಾರು ತಿನ್ರೆ ಬಿಸಿ ಇಲ್ಲರೇ ರಂಜಿತ್ ಎನ್ನ ಚಾ ಅಕ್ಕ ಇಡ್ಲಿ ಓಕೆ ಓಕೆ ಇಡ್ಲಿಯಾ ಓಕೆ ಇದು ಯಾವ್ದು ಭಾಷೆ ಕೆಂಚು ಪೂಜಾರಿ ಯಾವುದೇ ನಮ್ದು ತುಳು ಭಾಷೆ ಇದು ನಾವು ತುಳು ಭಾಷೆ ನನ್ನ ಚಾನೆಲ್ ಹೆಸರಲ್ಲಿ ಉಂಟಲ್ಲ ಶ್ರೀ ದುರ್ಗಾ ತುಳು ಅಂಡ್ ಕನ್ನಡ ಲಾಗ್ಸ್ ಅಂತ ಬರ್ಸನೆ ಅತೆ ಅಕ್ಕ ಅಂದಿ ಬರ್ಸನೆ ಪಿದೆ ಪೋಯರೆ ಒಂದು ಆಪುಜಿ ಬರ್ಸಡು ಕಾರ್ ದಿಯರೆ ಮನಸ್ಸು ಆಪುಜಿ ಪಿದೆ ಅಂಚಾಪು ಬರ್ಸನೆ ಕೆಂಚು ಪೂಜಾರಿ ಅವರು ಇದು ನಮ್ದು ತುಳು ಭಾಷೆ ನಿಮ್ಗೆ ಬರ್ತದಾ ತುಳು ನಮ್ಮ ತುಳು ನಾಡು ಪ್ರಥಮ್ ಚಾ ಪಾಡಿದ್ದೆ ಪಿದೈ ಪೋಚೆ ಅಕ್ಕ ಜಾರುಡು ಪುಲ್ಲು ಪಿದೈ ಪಿದೈ ಪೋಪುಜಿ ಪನ್ನಿಯಾನ್ ಪಿದೈ ಪಿದೈ ಪೋಡೆ ಅಪ್ಪಡು ದಾಲ ಬೇಲೆ ವಿನಿ ಬಾವಡಾಡ ಪಿದೈ ಪೋಡೆ ಅಪ್ಪಡತೆ ಅಂಚತ್ ಪನ್ನಿ ಬರ್ಸುಡ್ ಪಿದೈ ಪೋಯರ್ ಲಾವಣ ಸಾಪುಜಿ ಪನ್ನಿ ಅಂಚ ಲೈಕ್ ಕೊರಿ ಅಕ್ಕ ಥ್ಯಾಂಕ್ ಯು ರಂಜಿತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ ರಜೆನೆ ರಂಜಿತಿನಿ ರಜೆ ಟುಲ್ಲರಾ ಪಿದೈ ಪೋಯಡಲ ಸ್ಕೇಟಿಂಗ್ ಪಾಡ್ಲೆ ಅಯ್ಯೋ ದೇವರೇ ಸ್ಕೇಟಿಂಗ್ ಏರ್ ಪಾಡ್ನು ಎಂಗ್ಲಿ ಗೊತ್ತೇಜಿ ಸ್ಕೇಟಿಂಗ್ ಮಲ್ಲ ಅಂದಕ್ಕ ರಜೆ ಟುಲ್ಲೆ ಓ ಅಂಚ ಲೇಟ್ ಲಕ್ಕಿನ ಅಂದತೆ ರಜೆ ಟಿತ್ತದು ഞാൻ ಏರ್ಲೆಜ್ಜಿ ಬಂದು ನನ್ನ ಲೈವ್ ಎಂಡ್ ಮಲ್ಪಗಂತ ಪೋಯಿನಿ ಒಂಜಿ ಪದ್ಯ ಎಂಡ್ ಮಲ್ಪಗಂತ ಪೋಪಿನದಿತ್ತೆ ಬಕ್ಕ ಈರ್ ಬತ್ತಾರ್ ಹೂ ಅಕ್ಕ ಪಂದುಲ್ಲೇರು ಲೇಟ್ ಲಕ್ಕಿನ್ ಬರ್ಸಗ್ ಬೇಗ ಲಕ್ಕೆರೆ ಉದಾಸೀನಕ್ಕ ಒಂದಿ ಬರ್ಸಗ್ ಬೇಗ ಲಕ್ಕೆರ್ನೆ ಆಪುಜಿ ನಾನು ಎಂಗ್ಲೀತ್ ಶಾಲೆ ಸ್ಟಾರ್ಟ್ ಆಪುಂಡತೆ ಜೋಕ್ಲೆಗ್ ನಾ ಇನ್ನ 4:05 ಲಕ್ಕೋಡೆ ಇತ್ನೆಡೆ ಎಂತ ಆಂಡು ನಾನಿಂದ 4:30 ಲಕ್ಕೋಡು ಟಿಫಿನ್ ಆವಡು ಮಧ್ಯಾಹ್ನ ಒನಸುಗ ಆವಡು ಪೂರೆಗ್ಲ ಟಿಫಿನ್ ಕೊರೋಡು ಎರಡು ಜನಕ್ಕೆ ಜೋಕ್ಲೆ ಸುಮಕ್ಕ ಬತ್ತಿತ್ತೆರೆ ಅಕ್ಕ ಇಜ್ಜಿ ಸುಮಕ್ಕ ಬೈಚಿರಿನಿ ಸುಮಕ್ಕಗೆ ಶಾಲೆ ಸ್ಟಾರ್ಟ್ ಗೆತೆ ಸುಮಕ್ಕ ಬೈಜ್ಜಿರ್ ಕೋಡೆ ಪಂತೇರು ಶಾಲೆ ಸ್ಟಾರ್ಟ್ ನೀನು ಅಂದು ಬೇಗ ತಿಂಡಿ ಆವಡು ಒನಸ್ಲ ಆವಡತಿ ಮಧ್ಯಾಹ್ನ ಒನಸ್ಲ ಕೊರೋಡು ತಿಂಡಿ ಎಂತ ಆವಡು ಅಕಡೆ ಬ್ರೇಕ್ ಪೀರಿಯಡ್ ಕೊರೋಡು ಬಕ್ಕ ಒನ ಲಂಚ್ ಬ್ರೇಕ್ ಕೊರೋಡು ರೆಡ್ ಬುತ್ತಿ ಕೊರೋಡು ಅಕ್ಲೆ 4:30 ಲಕ್ಕೊಡೆ ಏಳು ಐವಾಗ ಪೋಪೆರ ಕೂಡ ಶಾಲೆಗೆ 7:05 ಗಾಡಿ ಬರ್ಪುಂಡು ಗಾಡಿ ಬತ್ತದ ಪೋದ ಆಪುಂಡು 7:05 ಶಾಲೆ ಸ್ಟಾರ್ಟ್ ಆಪುಂಡು ಅಂಚ ಬೇಗ ಇಜ್ಜಿಂಡ ಅಂತ ಲೇಟ್ ಆತನ ಮಲ್ಲೆತ್ತು ಜೊಂಜಿ ಒರ್ಬರೆಕ್ ಪುರ ಆತಂಡ ಲೇಟ್ ಲಾಪುದೊಲಿ ಅಂಚ 7:05 ಆಯ್ನೆಟ್ ಆತ್ರ 7:05 ಪೋದಾವಡು 7:35 ಮುಲ್ಪ ಬರ್ಪುಂಡು ಗಾಡಿ ಇಲ್ಲದಲ್ಪ ಆರು ಕಾಂಡೆ ಬರ್ಪುಜೆರ ಅಂದತೆ ಅಕ್ಕ ಸುಮಕ್ಕ ಆರು ಇನಿ ಕಾಂಡೆ ಬರ ಇರಿಯೆ ಆರು ಇನಿ ಸ್ಟಾರ್ಟ್ ಇನಿ ಅಂಗನವಾಡಿ ಸ್ಟಾರ್ಟ್ ಪನ್ನತೆ ಆರು ಅಂಗನವಾಡಿ ಬೇಲೆ ಪೋಪಿನ್ ಬನ್ನತೆ
ಅಂದೆ ಅಕ್ಕ, ಅಂದ್ ಏನ್ರಿ ಮೀಡಿಯಾ ಅವ್ರು ಬಂದ್ರು, ನಮಸ್ಕಾರ ದೇವ್ರು ಅಂತ ಹೇಳ್ತಾ ಇದ್ದಾರೆ, ಹೇಗಿದ್ದೀರಾ ಕರ್ನಾಟಕ ಅಂತ ಕೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್. ಏನ್ರಿ ಮೀಡಿಯಾ ಅವರೇ, ವೆಲ್ಕಮ್. ಹೇಗಿದ್ದೀರಾ ಕರ್ನಾಟಕ? ನಾವೆಲ್ಲ ಸೂಪರ್ ಆಗಿದ್ದೇವೆ. ಸ್ವಲ್ಪ ಮಳೆ ಇದೆ. ನಿಮ್ ಕಡೆ ಮಳೆ ಉಂಟಾ ಏನ್ರಿ ಮೀಡಿಯಾದವರೇ? 5 ಗಂಟೆಗೆ ಲಕ್ಕಂಡ ಯಾವುಂಡತೆ ಅಕ್ಕ? ಅಯ್ಯೋ 5 ಗಂಟೆ ಲಕ್ಕಂಡ ಹೊರಗೆ ಬೇಗ ಎಚ್ಚರಿಕೆ ಆಪುನೆ ನಾಲರೆಕೆ ಹೊರರುಂಡತೆ ಈ ರಾಜಿ ಗಂಟೆನೆಲ್ಲ ಎಚ್ಚರಿಕೆ ಆಪುಜಿ ಅಪ್ಪಗ ಒಂಜಿ ಮಂಡೆ ಬೆಚ್ಚ ಆಪುಂಡು ತುಲ್ಲರ್ದು ಸಾಕಾಪುಂಡು ಮಲ್ಪರೆ ಎಂಗಳ ಎಲ್ಲಿ ಇಲ್ಲದ 3ನೇ ಕ್ಲಾಸ್ ತಾಯಿ ಆಯ್ ಲಕ್ಕುಜಿ ಆಯ್ ಯಾನೇ ಲಕ್ಕದ್ ಯಾನೇ ಬ್ರಷ್ ಮಲ್ತದು ರೆಡಿ ಮಲ್ಪೋಡು ಆಪುಂಡು ಬಾರಿ ಬಂಗ ಶಾಲೆ ಇತ್ತಿನವಾಗ ಒಂಜಿ ಎನ್ಮ ಗಂಟೆ ಮುಟ್ಟುಂಡತೆ ಬಾರಿ ಶಾಲೆ ಇತ್ತಿನ ಚೂರು ಲೇಟ್ ಆದ್ ಲಕ್ಕಣ ಪುಡು ಐಕೆ ಬೇಗನೆ ದೀದಿ 7 ದೀಪುನು 4 ಗಂಟೆ ಲಕ್ಕುನು ಚಪಾತಿ ಪೂರ ಮಲ್ಪೆರೆ ಇತ್ತಂಡ ಒಂದು ಆಪುಂಡು ಬೇಗ ಲಕ್ಕೋಡು ಆಪುಂಡು. ಅಂದೆ ಅಕ್ಕ, ಚಾ ಕಾಫಿ ಏನಾದ್ರು ಆಯ್ತಾ? ಆಯ್ತು, ಎಲ್ಲ ಆಯ್ತು. ಚಾ ಆಯ್ತು, ಕಾಫಿ ಆಯ್ತು, ತಿಂಡಿ ಆಯ್ತು. ನಿಮ್ದಾಯ್ತಾ ಮೀಡಿಯಾದವರೇ? ಇಲ್ಲಿ ತುಂಬಾ ಮಳೆ ಬರುತ್ತಿದೆ. ಹೌದು, ಎಲ್ಲ ಕಡೆ ಮಳೆ. ನಮ್ಮ ಕಡೆ ತುಂಬಾ ಮಳೆ, ಮಳೆ ಬರ್ತದೆ, ಗಾಳಿ ಬರ್ತದೆ, ಮಳೆಯೊಟ್ಟಿಗೆ ಗಾಳಿ ಕೂಡ ಬರ್ತಾ ಇದೆ. ನಿಮ್ದು ಯಾವ ಊರು ಮೀಡಿಯಾದವರೇ? ನೀವು ಬಂದಿದ್ದೀರಲ್ಲ ಮುಂಚೆ ಕೂಡ, ನಾನು ನಿಮ್ಗೆ ಬ್ಲೂ ಕೊಟ್ಟಿದ್ದೇನಲ್ಲ, ಬಂದಿದ್ದೀರಿ. ನಾನು 5 ಗಂಟೆಗೆ ಎದ್ದಿದ್ದೇನೆ. ಹೌದಾ ಮೀಡಿಯಾದವರೇ? ನಾನಂದ್ರೆ ಈಗ ಶಾಲೆ ಸ್ಟಾರ್ಟ್ ಆಗ್ಲಿಲ್ಲಲ್ಲ, ಶಾಲೆ ಸ್ಟಾರ್ಟ್ ಆದ ನಂತರ ನಾನು ಕೂಡ 5 ಗಂಟೆಗೆ ಹೇಳ್ತೇನೆ. ಈಗ ಸುಮ್ಮನೆ ಹೇಳಿ ಎಂತ ಮಾಡುದು, ಮಕ್ಕಳು ಹೇಳುವಾಗ ಈಗ ಚಹಾ ತಿಂಡಿ ಎಲ್ಲ ಆಗಿದೆ. ಅವ್ರು ಕೂಡ 8 ಗಂಟೆಗೆ ಹೇಳುದಲ್ಲ, ಹಾಗೆ ನಾನು ಕೂಡ ಒಂದು 6ವರೆಗೆ ಎದ್ದಿದ್ದೇನೆ ಇವತ್ತು. ಮತ್ತೆ ಏನ್ ಸಮಾಚಾರ ಮೀಡಿಯಾದವರೇ? ಹೇಗುಂಟು ನಿಮ್ದು ಚಾನಲ್? ರಂಜಿತ್ ಉಳ್ಳಾರೆ ಪೋಯರೆ ಒಂಜಿ ಮೆಸೇಜ್ ಲೆಜ್ಜಿ ಮೆಸೇಜ್ ಅಡಿಗೆ ಸ್ಟ್ರಕ್ ಆತಲ್ಲ. ಏನ್ ಸ್ಪೆಷಲ್ ಇವತ್ತು ತಿಂಡಿಗೆ ಇವತ್ತು ಪೋವ ಅವಲಕ್ಕಿ, ದಪ್ಪ ಅವಲಕ್ಕಿ ಬರ್ತದಲ್ಲ ಅದರದ್ದು ಬಟಾಟ್. ನಿಮ್ಗೆ ಎಂತ ಸ್ಪೆಷಲ್? ರಂಜಿತ್ ಉಳ್ಳಾರಾ ಕಮೆಂಟ್ ಪಾಡ್ಲೆ ಇತ್ತಂಡ ಮೆಸೇಜ್ ಪಾಡ್ಲೆ ಮೆಸೇಜ್. ಹೌದಾ ಅಂತ ಕೇಳ್ತಾರೆ. ಹೌದು ಮೀಡಿಯಾದವರೇ, ಇವತ್ತು ಲೈಟ್ ಫುಡ್ ಮಾಡಿದ್ದು. ಆ ಜಾಮನ್ ಕನವಿ ಅವರು ಬಂದ್ರು, ಊಟ ಅಂತ ಕೇಳ್ತಾ ಇದ್ದಾರೆ. ನಾವು ಊಟ ಮಾಡುದಿಲ್ಲ ಕನವಿ ಅವರೇ, ನಾವು ತಿಂಡಿ ಮತ್ತೆ ಚಾ ಬೆಳಿಗ್ಗೆ. ನಿಮ್ದು ಊಟ ಆಯ್ತಾ? ಆ ದ್ಯಾಮನ್ ಕನವಿ ಅವರೇ, ವೆಲ್ಕಮ್ ಟು ಮೈ ಲೈವ್. ನನಗೆ ಪೂರಿ ಬಾಜಿ ಅಂತ ಹೇಳ್ತಾ ಇದ್ದಾರೆ ಮೀಡಿಯಾದ. ಹೌದಾ, ಪೂರಿ ಬಾಜಿಯಾ? ಸೂಪರ್ ಸೂಪರ್. ಪೂರಿ ಬಾಜಿ ಅಂದ್ರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಕಣವಿಯವರೇ, ನಿಮ್ದು ಊರು ಯಾವುದು ಕಣವಿಯವರೇ? ಯಾರು ಯಾರಿಗೋ ಎಲ್ಲಿಂದೆಲ್ಲಿಗೋ ಸುಮ್ಮನೆ ಬರ್ತಾರೋ, ದುಃಖ ಸಂತಸ ಉಕ್ಕಿ ಬಂದಾಗ ಕಣ್ಣೀರಿಡ್ತಾರೋ, ಕಂಡೋರ್ಯಾರು. ನನಗೆ ಪೂರಿ ಬಾಜಿ ನನಗೆ ಕೂಡ ಇಷ್ಟ ಅಂತ ಹೇಳ್ತಾ ಇದ್ರೆ. ಹೌದಾ, ಪೂರಿ ಬಾಜಿ ಇಷ್ಟವ ನಿಮ್ಗೆ? ದ್ಯಾಮನ್ ಕನವಿ ಅವರೇ, ನಿಮ್ದು ಚಾನೆಲ್ ಇದೆಯಾ? ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ, ಥ್ಯಾಂಕ್ ಯು. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ
ಮತ್ತೆ ಸಂದೀಪ್ ಹಾಯ್ ಅಂತ ಹೇಳ್ತಾ ಇದ್ರೆ ಒಂದು ಸಾಂಗ್ ಹೇಳಿ. ಸಾಂಗ್ ಹೇಳ್ಬೇಕಾ? ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಈಗೋ ಇದ್ದೇನ ಈಗೋ ಆದೇನ ಮರೆತೋಯ್ತು ನಂದೆಲ್ಲ ನಿಂದೆ ಗುಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ. ಸುರಿಯುವ ಸೋನೆಯು ಸೂಸಿದೆ ನಿನ್ನದೇ ಪರಿಮಳ ಯಾರ ಕನಸನು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನನು ಭುವಿಯನಿ ಕಂಡ ಕ್ಷಣ ಸೇಮನೆ ಕೊಲ್ಲುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಒಳಿತು ಮಾಡು ಮನುಷ್ಯ. ಇಲ್ಲಿ ಬಟ್ಟೆ ಒಣಗದೆ ಆಗಿದೆ 3 ದಿವಸ. ಹೌದು, ನಾವು ಒಗ್ದು ಇಡುವುದು ಬಟ್ಟೆ, ಇದು ಒಣಗುದಿಲ್ಲ ಬಟ್ಟೆ. ಹೌದು, 3 ದಿವಸ ಜಾಸ್ತಿ ಆಗಿದೆ. ಸ್ವಲ್ಪ ಕೂಡ ಬಿಸಿಲೇ ಇಲ್ಲ. ಇಲ್ಲಿ ಕೆಲಸ ರಜೆನೆ ಮಳೆಗೆ. ಹೌದಾ, ನಿಮ್ಗೆ ರಜೆಯಾ? ನಾವು ಕೆಲಸ ಮಾಡುದಿಲ್ಲ, ನಾವು ಹೌಸ್ ವೈಫ್ ಅಲ್ಲ. ಮನೆ ನಮ್ಗೆ ಯಾವಾಗ್ಲೂ ಕೆಲ್ಸವೇ, ನಮ್ಗೆ ರೆಸ್ಟ್ ಇಲ್ಲಲ್ಲ. ನಿಮ್ಗೆ ರಜೆಯಾ ಇವತ್ತು? ಹೌದು, ಮಳೆ 3 ದಿನ ಆಯ್ತು ರಜೆ. ಹೌದೌದು, ಇನ್ನು 4 ದಿನ 5 ದಿನ ಹೋದ್ರು ಕೂಡ ರಜೆ ಇವತ್ತು. ಕಿರಣ್ ಕುಮಾರ್ ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ರೆ. ಹಾಯ್ ಕಿರಣ್ ಕುಮಾರ್, ವೆಲ್ಕಮ್ ಟು ಮೈ ಲೈವ್. ಕಿರಣ್ ಕುಮಾರ್ ಕಾಫಿ ಅಂಡೆ ಚಾ ಅಂಡೆ ದಾದ ತಿನಿಯರು ದಾದ ಪರಿಯರ ಪಲ್ನೆಗೆ. ಜಗದೀಶ್ವರಿ ಭಾರಮ್ಮ ಹೃದಯ ಮಂದಿರಕ್ಕೆ. ಓಡಿ ಬಾ ಜನನಿ ಭಕುತರ ಮೊರೆ ಕೇಳಿ. ಓಡಿ ಬಾ ಜನನಿ ಭಕುತರ ಮೊರೆ ಕೇಳಿ. ಓಡಿ ಬಾ ಜನನಿ ಭಕುತರ ಮೊರೆ ಕೇಳಿ. ಕಿರಣ್ ಅವರೇ ಇದ್ದೀರಾ? ಕಮೆಂಟ್ ಮಾಡಿ. ರೋಲ್ ನಂಬರ್ 11 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ, ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ರಜೆನೆ ಕಿರಣ್ ಇರಿ, ವರ್ಷದೊಂದಿಟ್ಟು ರಜೆನಾ? ಕುಳಿತು ಮಾಡು ಮನುಷ್ಯ, ನೀನಿರುವುದು 3 ದಿವಸ. ಉಸಿರು ಇರುವವರೆಗೂ ನಿನ್ನ ಹೆಸರು ಹೇಳುತ್ತಾರ.
ಮಣ್ಣಲ್ಲಿ ಹೂಳುತ್ತಾರ. ಹೂಳುತ್ತಾರ. ಪಾಪ ಜನನಿ ನಡ್ಕೊಂಡು ಬನ್ನಿ ಆಯ್ತಾ. ಹಾ, ನಡೆದುಕೊಂಡು ಬರ್ತಾರೆ ಆಯ್ತಾ ಕಿರಣ್ ಅವರೇ. ತಾಯಿ ಇದ್ದ ಮನೆಯಲ್ಲಿ ಬೆಳೆದಂತ ಹೊಂಬಾಳೆ, ನೆನಪಿರದ ವಯಸ್ಸಲ್ಲಿ ತಾಯಾಗಿ ಸಿಕ್ಕೋಳೆ. ಈ ಅಣ್ಣನ ಕಣ್ಣಲ್ಲಿ ನೀನು ಎಂದೆಂದು ಮಗುವಂತೆ, ತಾಯಿಯ ಹೊರತು ನನಗೆ ಇವಳೇನೇ ಜಗವಂತೆ, ನೀನಿರದೆ ಲೈವ್ ಜೋರಾಗಿ ಮಳೆಯಲ್ಲಿ ಅತ್ತಂತೆ. ಓ, ಸೂಪರ್ ಸೂಪರ್ ಆಗಿದೆ. ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು. ಸಂಗೀತ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ನಿಮ್ಗೆ ಯೋಗ ಮಾಡಿ ಹೋಗಿ ಪ್ಲೀಸ್. ನನ್ಗೆ ಯೋಗ ಬೇಡ ಬೇಡ ಬೇಡ. ಯೋಗ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಬೆಳಿಗ್ಗೆ ಎದ್ದು ಇದುವೇ ಕೆಲಸ ಆಗ್ತದೆ, ಮನೆ ಕೆಲಸ ಆಗ್ತದೆ, ಹಾಗೆ ಯೋಗ ಎಂತ ಮಾಡುದು ಮತ್ತೆ? ಇದುವೇ ಯೋಗದ ಹಾಗೆ ನಮ್ಗೆ. ಯೋಗ ಯೋಗ ಹೀಗೆ ಕೂಡಿ ಬಂತು, ನಿಶ್ಚಿತಾರ್ಥ ಬಾಳ ಬಂದ ತಂತು, ಗಂಡು ಹೆಣ್ಣ ಮಿಲನ ಕೂಡಿ ಬಂತು. ಯೋಗ ಬಂದಾಗ ಉಪಾಧ್ಯಾಯನೇ ಬರ್ತನು ಕಿರಣ್ಣ ಅಕ್ಕ ಈರ್ಪಂಡಿ ಲೆಕ್ಕನೆ ಯಾಲ್ನ ಮಸ್ತ್ ಜನಟ ಕೇಂಡೆ, ಈ ಪ್ರೀತಿ ಯಾಕೆ ಭೂಮಿ ಮೇಲೆ ಇದೆ ಬಂದು. ಓ ಅಂದೆ ರಂಜಿತ್ ದಾದ ಬಂಡೇರು ಮಸ್ತ್ ಜನತ ಉತ್ತರದಾದ ಉಂಡು ಪಲ್ಲೆ. ರಂಜಿತ್ ಕಿರಣ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಅವರು. ಶಿವ ಬಂದ್ರು, ಹಾಯ್ ರೀ ಅಂತ ಹೇಳ್ತಾರೆ. ಹಾಯ್ ಶಿವ ಅವರೇ, ವೆಲ್ಕಮ್ ಟು ಮೈ ಲೈವ್. ಕೆಂಚು ಪೂಜಾರಿ ಅವರು ಬಂದ್ರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಶಿವ ಅವರು. ನಾನು ಸೂಪರ್ ಆಗಿದ್ದೇನೆ ಶಿವ ಅವರೇ, ನೀವು ಹೇಗಿದ್ದೀರಾ? ಮಾತ್ರ ಸ್ವಲ್ಪ ಮಳೆ ಉಂಟು, ಮಳೆ. ತಿಂಡಿ ಆಯ್ತಾ ಹೇಳಿ. ತಿಂಡಿ ಆಯ್ತು ನಂದು, ನಿಮ್ದಾಯ್ತಾ ತಿಂಡಿ ಶಿವ ಅವರೇ? ರಂಜಿತ್ ಬ್ರೋ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ರಂಜಿತ್ ಅವರೇ, ನೀವು ಹೋಗಿ ಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು. ನಮ್ಮೂರಲ್ಲೂ ಮಳೆ ಮಳೆ ಮಳೆ. ಹೌದು ಶಿವ ಅವರೇ, ನಮ್ಮೂರಲ್ಲೂ ಕೂಡ ಮಳೆ ಮಳೆ ಮಳೆ, ಮುಂಗಾರು ಮಳೆ ಬಂದಿದೆ. ಸಂಗೀತ ಅವರು, ಸಂಗೀತ ಗಾನ ಲೋಕದ ವಿಶ್ವ ದಿಗ್ಗಜರು. ಹೌದು ಹೌದು ರಂಜಿತ್ ಅವರೇ, ಹೌದು. ಚಾ ಕುಡಿದ್ರ ರಂಜಿತ್ ಅವರೇ? ಈಗ ಸ್ವಲ್ಪ ಪವರ್ ಬಂದಾಗಿದೆ. ಪವರ್ ಬತ್ತಿಲ್ಲ ಕೊಂಡು ರಂಜಿತ್ ಗಿತ್ತೆ ಅಂತೆ ಅದೇ ಚಾ ಮಾಡ್ದ ಬರ್ತಾರ. ಇವಾಗ ಮಾಡ್ಬೇಕು ಹೇಳಿ ಅಂತ ಹೇಳ್ತಾ ಇದ್ರೆ. ಮತ್ತೆ ಏನ್ ಸಮಾಚಾರ ಹೇಳಿ? ಏನಿಲ್ಲ ಶಿವ ಅವರೇ, ಹೀಗೆ ಲೈವ್ ಮಾಡುದು ಮತ್ತೆ ನಿಮ್ಮ ಹತ್ರ ಎಲ್ಲ ಮಾತಾಡುದು. ಮುಂಗಾರು ಮಳೆ ದೇವದಾಸ. ಹೌದೌದು, ಏನು ನಿನ್ನ ಹನಿಗಳ ಲೀಲೆ ಅಲ್ವಾ? ಮುಂಗಾರು ಮಳೆ ಹೋಗುದೇ ಇಲ್ಲ. ಮುಂಗಾರು ಮಳೆ ಇಲ್ಲಿ ಬಿಸಿಲು ಕೂಡ ಬರುವುದಿಲ್ಲ. TV17 ಅವ್ರು ಬಂದ್ರು, ಹಾಯ್ ಮಾಮಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ದಿನದ ನಂತರ TV17 ಆಗಮನವಾಗಿದೆ. ಅವರು ಹಾಯ್ ಅಂತ ಹೇಳುವ ಮೂಲಕ ನಮ್ಮ ಲೈವಿಗೆ ಎಂಟ್ರಿ ಆಗಿದ್ದಾರೆ. ಸಾರಿ TV17, ಹಾಯ್, ಹೇಗಿದ್ದೀರಾ TV17? ಎಂಚೋಲ TV17 ರಜೆ ಇವತ್ತು.
ನೆಟ್ವರ್ಕ್ ಸಮಸ್ಯೆ ಇದೆ. ಹೌದೌದು, ನೆಟ್ವರ್ಕ್ ತುಂಬಾ ಸಮಸ್ಯೆ ಇದೆ. ಹೌದು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪವರ್ ಇತ್ತುಂಡಕ್ಕ ಎಕಡೆ ಆಯ್ಜಿ ಪವರ್ ತೋಜ. ಶಿವ ಅವರು ನಗಡ್ತಾ ಇದ್ದಾರೆ. ಮಾಮಿ ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು TV17, ಥ್ಯಾಂಕ್ ಯು. ರಜೆಯ ಕಾಲೇಜಿಗೆ ಬರುತ್ತಿದೆ ಮುಂಗಾರು ಮಳೆ, ನಿಮ್ಮಲ್ಲಿದೆ ಒಂದು ಕಲೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರೀತಿ ಸಿಸ್ ಬಂದ್ರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್. ಪ್ರೀತಿ ಸಿಸ್ ಚಾಂಡೆ ಎಂಚೊಲ್ಲರ್ಕೇನೊಂದು ಲೇರು ಹುಷಾರುಲ್ಲೆ ಪ್ರೀತಿ ಸಿಸ್, ಸೂಪರ್ ಉಲ್ಲೆ ಈರೆಂಚೊಲ್ಲಾರು. ಮಾಮಿ ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ. TV17 ಏನಪ್ಪ ಇಲ್ಲಿ ಶ್ರೇಯಾ ಘೋಷಲ್ ಬಂದಿದ್ದಾರೆ. ಶ್ರೇಯಾ ಘೋಷಲ್ ಅಪ್ಪ, ಶ್ರೇಯಾ ಘೋಷಲ್ ಅವರ ಮನೆಯಲ್ಲಿದ್ದಾರೆ. ದಾಯಿಗೆ ಮ್ಯೂಟ್ ಅವ್ರು ಮಲ್ತೊಂದಿತ್ತೀನಿ. ದಾಯಲಿಜ್ಜಿ ಅಂದೆ ಎಮ್ಮೆ ಅತ್ತೆ ಮಸ್ತ್ ಫಂಕ್ಷನ್ ಇತ್ತಂಡು ಬಕ್ಕ ಕ್ಯಾಟ್ರಿಂಗ್ ದ ಬೇಳೆ ಇತ್ತಂಡು ಬಕ್ಕ ಇಲ್ಲ ಬಿನ್ನೀರ್ ಬೈದಿತ್ತೀರಿ. ಕಾಲೇಜ್ ಇದೆ ಮಾಮಿ, ಕಾಲೇಜಲ್ಲಿ ಇದೆಯಾ TV17? ಹಾಯ್ ಪ್ರೀತಿ ಅವರೇ, ಎಲ್ಲಿ ನೀವು ಅಂತ ಕೇಳ್ತಾ ಇದ್ದಾರೆ. ಶಿವ್ ಅವರು ನಗಡ್ತಾ ಇದ್ದಾರೆ. ಶಿವ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್. ಸಂಗೀತ ಅವರೇ, ನಿಮಗೆ ರಾಷ್ಟ್ರೀಯ ಪ್ರಶಸ್ತಿ ಕೊಡುವ. ರಂಜಿತ್ ಬ್ರೋ ಬನ್ನಿ. ಆಯ್ತಾಯ್ತು, ಕೊಡಿ ತಗೊಳ್ತೇನೆ ನಾನು ರಾಷ್ಟ್ರೀಯ ಪ್ರಶಸ್ತಿ. ಟಿವಿ ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಮುಂಗಾರು ಮಳೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶಿವ್ ಅವರು ನಗಡ್ತಾ ಇದ್ದಾರೆ. ಟಿಫಿನ್ ಆಯ್ತಾ ಮಾಮಿ ಅಂತ ಕೇಳ್ತಾರೆ. ಆಯ್ತು ಟಿಫಿನ್ ಆಯ್ತು, ನಿಂದಾಯ್ತಾ TV17? ಕಿರಣ್ ಹಾಯ್ ಗುಡ್ ಮಾರ್ನಿಂಗ್, ಎಂಚೊಲ್ಲರ್ಕೇನೊಂದು ಲೇರ್ ಪ್ರೀತಿ ಸಿಸ್. ನಿಮ್ಮ ಹಾಡು ಅಂತೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮೀಡಿಯಾದವರು. ಥ್ಯಾಂಕ್ ಯು ಮೀಡಿಯಾದವರು, ಥ್ಯಾಂಕ್ ಯು. ಪ್ರೀತಿ ಅಂದೆ ಬೈದಿತ್ತೆ ಕೆಲವು ಸಲ ಮೆಸೇಜ್ ಮಲ್ದಿಜ್ಜಿ ಮ್ಯೂಟ್ ದಿವೊಂದಿತ್ತೆ ಮಸ್ತ್ ದಿನ ಮ್ಯೂಟ್ ಲೈವ್ ಇತ್ತನು. ಹೇಗಿದ್ದೀರಾ ಪ್ರೀತಿ ಅವರೇ? ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಶಿವು ಅವರು ಪ್ರೀತಿ ಮಾಮಿ ಅಂತ ಹಾಯ್ ಅಂತ ಹೇಳ್ತಾ ಇದ್ದಾರೆ. TV17 ಮಿಸ್ ಯು ಪ್ರೀತಿ ಅವರೇ ಅಂತ ಹೇಳ್ತಾ ಇದ್ದಾರೆ ಶಿವು ಅವರು. ನಾನು ಎಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಶಿವ ಅವರಿಗೆ. ಪ್ರೀತಿ ಸಿಸ್ ಯಾನು ಸೌಖ್ಯ ಈರಿ ಎಂಚೊಲ್ಲರ್ ಪ್ರೀತಿ ಅವರೇ ಕೇಳ್ತಾ ಇದ್ದಾರೆ. ಕಿರಣ್ ಅವರು ಸೌಖ್ಯ ಕಿರಣ್ ಪನೊಂದುಲ್ಲೇರು ಪ್ರೀತಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅಂತ ಹೇಳ್ತಾ ಇದ್ದಾರೆ ಮೀಡಿಯಾದವರು. ಹೊಸ ಕನ್ನಡದ ಗಾಯಕಿ ಸಂಗೀತ ಎಲ್ಲ ಏನಿಲ್ಲ, ಸುಮ್ಮನೆ ಗಾಯಕಿ ಎಲ್ಲ ಏನಿಲ್ಲ, ಸುಮ್ಮನೆ ಆಡೋದು ಹೀಗೆ. ನಿಮ್ಗೆ ಒಂದು ಹೊಸತ್ತು ಸಿಗ್ತದಲ್ಲ ಗಾಯಕಿ ಅಂತ ಹೇಳಿದ್ರೆ. ಅಯ್ಯೋ ಆಯ್ತು ಶಿವ್, ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ರಂಜಿತ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮಾಡ್ಬೇಕು ಪ್ರೀತಿ ಅವರೇ ಅಂತ ಹೇಳ್ತಾ ಇದ್ದಾರೆ ಶಿವ್ ಅವರು. ಪ್ರೀತಿ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್, ನಿಮಗೆ ಗುಡ್ ಮಾರ್ನಿಂಗ್ ಅಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ಗೆ ಕಿರಣ್ ಅವರು. ಹಾ ಶಿವು ಅಂತ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ದೇವದಾಸ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮುಂಗಾರು ಮಳೆ ಅಂತ ನೆನಪಿಗೆ ಬರುದೇ ದೇವದಾಸ ಅಂತ ಅಲ್ವಾ? ಶಿವ ಅವರು ನಗಡ್ತಾ ಇದ್ದಾರೆ. ಪ್ರೀತಿ ಕಿರಣ್ ತಿಂಡಿ ಆಂಡಾಕೇನೊಂದು ಲೇರ್. ಮತ್ತೆ ಏನ್ ಸಮಾಚಾರ ಪ್ರೀತಿ ಅವರೇ? ಸಂಗೀತಕ್ಕ ದಾದ ತಿಂಡಿ ಇನಿ ಎಂಕ್ಲೆಗ ಬಟಾಟೆ ಪೋವಯೆ ಅವು ದಪ್ಪ ಅವಲಕ್ಕಿ ಬರ್ಪಣ ದಪ್ಪ ಬಜಿಲ್ ಆಯ್ತಾ? ಮಳೆ ಶಿವು, ತುಂಬಾ ಮಳೆ. ಹೌದು ಪ್ರೀತಿ ಸಿಸ್, ತುಂಬಾ ಮಳೆ. ಪ್ರೀತಿ ಸಿಸ್ ಬಿನ್ನೇರ್ ಪೋಯರೆ ಇಲ್ಲ ಒಂತಿದ್ದೀರ ಲೈವ್ ಮಲ್ದಿಜರತೆ. ಸಿಸ್ ಪನೊಂದುಲ್ಲೇರು ಕೋಲಾಪುರ ಆಂಡತೆ ಕೋಲನ ಬೂತೋಗ ನಾನು ತೂದಿತ್ತೆ ಇನ್ನ ವಿಡಿಯೋ. ಇಜ್ಜಿಯೇ ಇನ್ನ ಟಿಫಿನ್ ಆಂಡೆ ಪ್ರೀತಿ ಅವರೇ. ದಾದೆ ಸ್ಪೆಷಲ್ ಟಿಫಿನ್ ಗಂತ ಕೇಳ್ತಾ ಇದ್ದಾರೆ ಕಿರಣ್ ಕುಮಾರ್. ದಾದೆ ಪ್ರೀತಿಸಿ ಸಿರೆ ದಾದ ತಿಂದ್ರೆ ಪಲ್ಲೆ ದಾದ ತಿನ್ನಿ ಯಾರು. ಎಂತ ನಗುದು, ನಗ್ತಾನೆ ಇದ್ದೀನಿ ನಾನು ಶಿವ ಅವರೇ. ಸ್ವಲ್ಪ ನಗ್ರಿ ಗಾಯಕಿ ಸಂಗೀತ ಅವರೇ. ಎಲ್ಲಿ ಗಾಯಕಿಯಲ್ಲಿ ಇಲ್ಲ, ನಾನ್ ನಗ್ತಾನೆ ಇದ್ದೇನೆ. ನಗ್ಲಿಕ್ಕೆ ಹೇಳಿದ್ರೆ ಮತ್ತೆ ನಗಡ್ತಾನೆ ಇರುದು, ಹಾಗೆ ಆಗ್ತದೆ. ಓ ದೇವ.
ಯಾರು ಈ ಪ್ರೀತಿ ಇರಲಿ ಇರಲಿ ಲೈವ್ ನಲ್ಲಿ ಶಾಂತಿ ಡಿ ಬಾಸ್ ಮೂವಿ ಕ್ರಾಂತಿ. ಪ್ರೀತಿ ಅಂದ್ರೆ ನಮ್ದು ಪ್ರೀತಿ ಸಿಸ್. ಹೌದು ಹೌದು ಪ್ರೀತಿ ಅವರೇ, ನಮ್ಮೂರಲ್ಲೂ ಮಳೆ ಮಳೆ ಮಳೆ. ಹೌದು ಮಳೆ ಮಳೆ ಮಳೆ, ಎಲ್ಲ ಕಡೆ ಮಳೆ. ಮಳೆಯ ಅವಸ್ಥೆ ನೋಡ್ಬೇಕು, ಎಲ್ಲ ಕಡೆ ನೀರೇ ನೀರು. ಬೊಳ್ಳ ಬೊಳ್ಳ ಬಂದಿದೆ ಎಲ್ಲ ಕಡೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಮಳೆ ಮಳೆ ಮಳೆ, ಒಳವಿನ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನೈಟ್ ಲೈವ್ಗೆ ಸಪೋರ್ಟ್ ಕೊರಿನೇಕ್ ಸಂಗೀತ ಸಿಸ್ ಮಸ್ತ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಕಿರಣ್ ಅವರೇ. ಇಲ್ಲ ಸಪೋರ್ಟ್ ಮಲ್ಪೊರತೆ ಅಂಚ ಒಂಚೂರು ಸಪೋರ್ಟ್ ಕೊರ್ಪಿನಿ. ಅವ್ ಬಕ್ಕ ಬರ್ಸ ಬತ್ತನಿಗೆ ಬರ್ಸ ಬತ್ತ ಸೀಟ್ಗೆ ಬರ್ಸ ಬುನಾಗ ವಾಯ್ಸ್ ಕೇನು ಜಂಚಾನ್. ಕೆಂಚು ಪೂಜಾರಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ನಮಸ್ಕಾರ ದೇವ್ರು ಅಂತ ಹೇಳ್ತಾ ಇದ್ದಾರೆ ಮೀಡಿಯಾದವರು. ಅಲ್ಲ ಗಾಯಕಿ ಸಂಗೀತ ಅವರೇ, ಮಳೆ ನಿಂತ ಮೇಲೆ ಹನಿ ಹೇಗೆ ಬರುತ್ತೆ ಹೇಳಿ? ಅದು ಬರ್ತದೆ ಹೇಗೆ ಇದು, ಅದು ಏನ್ ಗೊತ್ತಾ ಶಿವ ಅವರೇ, ಅದು ಪದ್ಯ ಅಲ್ಲ, ಅದು ಹಾಡಿನಲ್ಲಿ ಇದೆ. ನಾನು ಅದಕ್ಕೆ ಹಾಡಿದ್ದಷ್ಟೇ, ಮತ್ತೆ ಅದರದ್ದು ಇದೆಲ್ಲ ಗೊತ್ತಿಲ್ಲ ಅದು. ಅದಕ್ಕೆ ಆಳಕ್ಕೆ ಹೋಗ್ಲಿಕ್ಕಿಲ್ಲ, ಮೇಲೆ ಮೇಲೆ ಪದ್ಯ ಕಾಣ್ತದಲ್ಲ ಅದನ್ನು ಮಾತ್ರ ಹೇಳುದು. ಮಳೆ ಮಳೆ ಅಂತ ನೆನಪಿರುವಾಗ ಕೆಲವು ಪದ್ಯ ಎಲ್ಲ ನೆನಪಿಗೆ ಬರ್ತದೆ, ಅದಕ್ಕೆ ಒಂದೊಂದು ನೆನಪಾಗುವಾಗ ಹೇಳ್ತೇನೆ ಅಷ್ಟೇ. ಮತ್ತೆ ನೀವೆಲ್ಲ ಹೋಗ್ಬೇಡಿ ಆಯ್ತಾ ನನ್ನ ಪದ್ಯ ಕೇಳಿ. ಶಿವ ಅವರು ನಗಾಡ್ತಾ ಇದ್ದಾರೆ. ಏಳು ಹೋದ್ರು ಪ್ರೀತಿ, ಎಲ್ಲಿ ಹೋದ್ರು ಪ್ರೀತಿ ಸಿಸ್ ಉಳ್ಳಾರೆ. ಪ್ರೀತಿ ಸಿಸ್ ಇಲ್ವಾ ಅಂತ. ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಳ. ಹೌದೌದು, ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಕೆಂಚು ಪೂಜಾರಿ ಅವರು, ನೀವು ಕೆಲಸ ಏನು ಮಾಡುತ್ತೀರಾ? ನಾನು ಹೌಸ್ ವೈಫ್. ಕೆಂಚು ಪೂಜಾರಿ ಅವರೇ, ನಾನು ಕೆಲಸಕ್ಕೆ ಎಲ್ಲಿಗೆ ಹೋಗುದಿಲ್ಲ, ನಾನು ಮನೆಯಲ್ಲಿ ಇರುದು, ಹೌಸ್ ವೈಫ್. ಪ್ರೀತಿ ಇಲ್ಲೇರಾ ಇಚ್ಛಾ ಅಂದ್. ಪ್ರೀತಿ ಸಿಸ್ ಇದ್ದೀರಾ? ಕೂ ಪ್ರೀತಿ ಸಿಸ್ ಇಲ್ಲ. ಹಬ್ಬ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಎಂತ ಹಬ್ಬವ? ಏನಾಯ್ತು ಶಿವ ಅವರೇ? ನಾನ್ ಕೆಲಸ ಮಾಡುದಿಲ್ಲ ಕೆಂಚು ಪೂಜಾರಿ ಅವರೇ, ನಾನು ಹೌಸ್ ವೈಫ್. ಲಾ 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 ಲಾ. ನಿಮ್ಮ ಹಾಡು ಕೇಳಿ ಮಧುರವಾಯಿತು. ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು.
ಕಿರಣ್ ಇದ್ದೀರಾ? ಕಿರಣ್ ಹೋದ್ರಾ? ಕಿರಣ್ ಇಲ್ಲ, ರಂಜಿತ್ ಇಲ್ಲ, ಎಲ್ಲ ಹೋದ್ರ ಅಂತ. ಮತ್ತೆ ಹೇಳಿ, ಏನ್ ಹೇಳ್ಬೇಕು ಶಿವ ಅವರೇ? ಹಾಡು ಹೇಳ್ಬೇಕಾ? ಹಾಡು ಯಾವ್ದಾ ಹೇಳ್ಬೇಕು? ಅವರಾಗ ಬರೆದಿದ್ರಲ್ಲ, ಹಾಗೆ ಹೇಳ್ಲಿಕ್ಕೆ ಸುಲಭ ಆಯ್ತು. 100 ಜನ್ಮಕ್ಕ ಅದು ಅಷ್ಟು ಬರುದಿಲ್ಲ, ನಾನು ಆಡ್ತೇನೆ ಆದ್ರೆ. ಓಡಿ ಹೋಗ್ಬೇಡಿ ಮಾತ್ರ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಮಾರೆನೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಕಿರಣ್ ಅವರಿದ್ದಾರೆ. ಓಕೆ ಓಕೆ ಕಿರಣ್. ನೆನಪುಗಳ ಮಾತು ಮಧುರ, ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸೇ ಇರಲಿ ಪ್ರೀತಿ ಕೊಡುವ ಶಬ್ದ ಮಧುರ. ಅದಷ್ಟೇ ಬರುದು. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಶಿವ ಅವರು ಹಾರ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು. ನಾನು ಈ ಸಂಗೀತ ಗಾಯಕ ಹಾಡು ಕೇಳಿ ಹಾಗೆ ಫುಲ್ ಫಿದಾ ಇಲ್ಲಪ್ಪ, ಹಾಗೇನಿಲ್ಲ. ನಾನು ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಾಡು ಹೇಳುದಷ್ಟೇ. ಮತ್ತೆ ಸ್ವಲ್ಪ ಒಂದೆರಡು ಲೈನ್ ಅಷ್ಟೇ ಆಡುದಷ್ಟೇ. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಶಿವ ಅವರೇ, ನಿಮ್ದೇನು ಮತ್ತೆ ಸಮಾಚಾರ? ಓಕೆ ಶಿವ ಅವರೇ, ನಾನೀಗ ಲೈವ್ ಎಂಡ್ ಮಾಡ್ತೇನೆ. ಎಲ್ಲ ತುಂಬಾ ಚಂದ ಉಂಟು ಹಾಡಿ. ಹೌದಾ? ಯಾವ್ದು ಆಡ್ಬೇಕು? ನನ್ಗೆ ನೆನಪಿಗೆ ಬರುದಿಲ್ಲ. ಯಾರಾದ್ರೂ ಲಿರಿಕ್ಸ್ ಹಾಕಿದ್ರೆ ಅದು ಸ್ವಲ್ಪ ಗೊತ್ತಿದ್ರೆ ಆಡ್ತೇನೆ ಹಾಗೆ. ಹೌದು ಹೌದಾ? ಓಕೆ ಓಕೆ ಶಿವ ಅವರೇ, ನಂದು ಸಂಜೆ 5 ಗಂಟೆಗೆ ಉಂಟು ಲೈವ್. 5 ಇಲ್ಲದ್ರೆ 5:20 ಲೈವ್ ಸ್ಟಾರ್ಟ್ ಮಾಡ್ತೇನೆ. ಮತ್ತೆ ಬೆಳಿಗ್ಗೆ 8 ಗಂಟೆಗೆ, 8-8:20 ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಬಂದು ಸಪೋರ್ಟ್ ಮಾಡಿ. ಲೈವ್ ಮಾಡ್ತೀರಾ ನೀವು? ಮಾಡುದಾದ್ರೆ ನಂಗೆ ಟೈಮಿಂಗ್ಸ್ ಹೇಳಿ ಆಯ್ತಾ? ಮಾಡ್ತೀರಾ ಶಿವ ಅವರೇ? ಲೈವ್ ಮಾಡ್ತೀರಾ? ಬರೆಯದ ಮೌನದ ಕವಿತೆ ಹಾಡಿ, ಎದೆಯಲ್ಲಿ ನೆನಪಿನ ನೋವು ಸುಖ ತಂದೆ ಸುಮಧುರ ಅನುಭವ 100 ನಾ ನೋಡಿದೆ. ಅದು ಯಾವ್ದ್ರ ಪದ್ಯದ್ದು? ನನಗೆ ಅದು ನಡುವಿದೆಲ್ಲ ಬರುದಿಲ್ಲವಾ? ಹ್ಮ್, ಅದೆಂತ ಫಸ್ಟ್ ಸ್ಟಾರ್ಟಿಂಗ್ ಇದು ಗೊತ್ತಿಲ್ಲಲ್ಲ ಶಿವ ಅವರು, ಇದು ಗೊತ್ತಿಲ್ಲ ನನಗೆ. ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನನಗೆ. ಲೈವ್ ಮಾಡಿಲ್ಲ, ಒಂದು ದಿನ ಮಾಡ್ತೀನಿ. ಓಕೆ ಓಕೆ, ಮಾಡುವಾಗ ಹೇಳಿ, ಟೈಮಿಂಗ್ಸ್ ಹೇಳಿ ಆಯ್ತಾ ಶಿವ ಅವರೇ? ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ಸುಖ ತಂದಿದೆ ಸುಮಧುರ. ಅದು ಗೊತ್ತಿಲ್ಲ ಪದ್ಯ ನನಗೆ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಭೇಟಿ ಇವತ್ತು ಸಂಜೆ 5 ಗಂಟೆಯ ಲೈವ್ಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಬಾಯ್ ಆಲ್, ಟೇಕ್ ಕೇರ್.